ಹರೇ ಕೃಷ್ಣ. ಮಾತಾಡಿದ ಪ್ರಭುವಿನ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮಾತಾಜಿ ಇಕೋ ಆಗ್ತಾ ಇದೆ ಮಾತಾಜಿ. ಹಾ ಪ್ರಭುಜಿ, ನೋಡ್ತಾ ಇದೀನಿ ಏನಕ್ಕೆ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಮಾತಾಜಿ ನಿಮ್ಮ ಎರಡು ಡಿವೈಸ್ ಅನ್ಮ್ಯೂಟ್ ಉಂಟು. ಎರಡು ಅನ್ಮ್ಯೂಟ್ ಇದೆ. ಹೌದೌದು, ಹಾಗಾಗಿ ಅದು ಓಕೆ, ಧನ್ಯವಾದ ಮಾತಾ. ಹರೇ ಕೃಷ್ಣ. ಹರೇ ಇವಾಗ ಕೃಷ್ಣ ಸರಿ ಹೋಗಿದೆ ಅಲ್ಲ? ಹೌದು ಮಾತಾಜಿ, ಈಗ ಕೇಳಿಸ್ತಿದೆ. ಓಕೆ, ಧನ್ಯವಾದ ರೇಖಾ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ತದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನಿ ಆಮಿ ಹರಿಪ್ರಿಯೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಲಿ ಪ್ರಭುಜಿಗಳು ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಗಜೇಂದ್ರ ಪ್ರಾರ್ಥನೆಗಳೇನಿದೆಯೋ ಆ ಒಂದು ಜ್ಞಾನವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಒಂದು ಪ್ರಾರ್ಥನೆಯಲ್ಲಿರುವಂತಹ ಆ ಒಂದು ಅರ್ಥ ಏನಿದೆ ಅದನ್ನ ನಾನು ನಿಮ್ಗೆ ಸರಿಯಾದ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಭಗವಂತ ಗುರು ಪರಂಪರೆ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇದು ಗಜೇಂದ್ರ ಯಾಕೆ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ?
ಹರೇ ಕೃಷ್ಣ. ಗಜೇಂದ್ರನ ಮೊಸಳೆ ಆ ಆ, ಕಾಲಲ್ಲಿ ಹಿಡಿದಿರ್ತದೆ ಮಾತಾಜಿ. ಅದರಿಂದ ಮುಕ್ತಿ ಪಡೆಯಲು ಭಗವಂತನಿಂದ ಪ್ರಾರ್ಥಿಸ್ತಾರೆ. ಮತ್ತೆ ಗಜೇಂದ್ರ ಎಲ್ಲರಿಗೂ ಹಾ. ಹೇಳಿದ್ರೆ ಬರೋದೇ ಇಲ್ಲ ಮಾತಾಜಿ. ಸೊ ಹಾಗಾಗಿ ಭಗವಂತನಿಗೆ ಮೊರೆ ಹೋಗುತ್ತೆ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅವ್ರು ಭಕ್ತಿ ಮಾಡಿರ್ತಾರಲ್ಲ, ಇವಾಗ ಅವರು ಯಾರು ಬರಲ್ಲ ಅಂತ ಗೊತ್ತಿದ್ದು ಅವ್ರು ಪ್ರಾರ್ಥನೆ ಮಾಡ್ತಾರೆ ಭಗವಂತ. ಕರೆಕ್ಟ್. ಹಾ, ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಏನಂತ ಪ್ರಾರ್ಥನೆ ಮಾಡಿದ್ರು ಅಂತ ಏನಾದ್ರೂ ಜ್ಞಾಪಕ ಇರೋದನ್ನ ಹೇಳಿ. ಸೊ ಇವಾಗ ಇಲ್ಲಿ ತನಕ ನಾವು 12 ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡಿದೀವಿ, ಗಜೇಂದ್ರನ ಪ್ರಾರ್ಥನೆಗಳು. ಅದ್ರಲ್ಲಿ ನಿಮ್ಗೆ ನೆನಪಲ್ಲಿ ಉಳಿದಿರೋದು ಯಾವುದು ಅಂತ ಹೇಳ್ಬಿಟ್ಟು ಹೇಳಿ. ಗಜೇಂದ್ರ ಏನ್ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ, ಭಗವಂತನನ್ನ ಹೇಗೆ ಸ್ತುತಿ ಮಾಡ್ತಾ ಇದ್ದಾರೆ, ಆ ಭಗವಂತನ ಆ ಕಾರ್ಯವನ್ನ ಅವ್ರು ಹೇಗೆ ಹೊಗಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಅವರು ಭಗವಂತನೆಲ್ಲ ಗುಣ, ಲೀಲೆ, ಅವತಾರ ಬಗ್ಗೆ ಎಲ್ಲ ಹೊಗಳ್ತಿದ್ದಾರೆ. ಇದರಲ್ಲಿ ಅವರು ಭಗವಂತನನ್ನು ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಅವರು ನಮ್ಮ ಆತ್ಮವನ್ನು ಸಹ ಎಲ್ಲರದು ಬೆಳಗಿಸ್ತಾರೆ. ಮತ್ತೆ ಭಗವಂತ ಈ ಜಗತ್ತಿನ ಎಲ್ಲರ ಜ್ಞಾನದ ಬೆಳಕು ಕೊಡುವರು ಭಗವಂತ, ಮೂಲ ಭಗವಂತನಿಂದಲೇ ಬಂದಿ ಅಂತ ಹೇಳ್ತಾರೆ. ಮತ್ತೆ ಭಗವಂತ ನಮ್ಮ ಎಲ್ಲ ಇದರಲ್ಲಿ ಸಾಕ್ಷಿಯಾಗಿದ್ದಾನೆ, ಪರಮಾತ್ಮನಾಗಿ ಹೃದಯಲ್ಲಿ ಇದ್ದಾರೆ ಎಂದು ಹೇಳ್ತಾರೆ. ಎಲ್ಲ ನಮ್ಮ ಕ್ರಿಯೆ, ಇಚ್ಛೆ ಎಲ್ಲ ಭಗವಂತನೇ ಸಾಕ್ಷಿ. ಆಲೋಚನೆ ಏನಿದ್ರು ಅದು ಭಗವಂತನ ಮಾತ್ರ ಸಾಕ್ಷಿಯಾಗಿ ನಮ್ಮ ಪರಮಾತ್ಮನಾಗಿ ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಹತ್ರ ಭಗವಂತನ ಹೊಗಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಏಕೆಂದ್ರೆ ಭಗವಂತ ಅತೀಂದ್ರಿಯ. ಹಾಗಾಗಿ ನಮ್ಮ ಹತ್ರ ಆ ಸಾಮರ್ಥ್ಯ ಇಲ್ಲ ಭಗವಂತವನ್ನು ಅರಿಯಲು, ಅವನನ್ನು ಗ್ರಹಿಸಿ ಅಷ್ಟು ಇದು ಮಾಡುವಷ್ಟು ನಾವು ಅಸಾಧ್ಯ, ನಮ್ಮ ಹತ್ರ ಇದಿಲ್ಲ. ಅದಕ್ಕೆ ನಾವು ಆ ಸತ್ವ ಇದಲ್ಲಿರ್ಬೇಕು. ಸತ್ವದಲ್ಲಿ ಮಾತ್ರ ಭಗವಂತನನ್ನು ಅರಿಯಬಹುದು. ಮತ್ತೆ ಭಗವಂತನನ್ನು ಗ್ರಹಿಸ್ಲಿಕ್ಕೆ ನಾವು ಶುದ್ಧ ಸತ್ವದಲ್ಲಿ ಏರ್ಬೇಕಾಗುತ್ತದೆ. ಇಲ್ಲಿ ಐಹಿಕ ಇದರಲ್ಲಿ ನಮ್ಗೆ ಸತ್ವ ಇಲ್ಲಿದ್ದವರಿಗೆ ಮಾತ್ರ ನಾವು ಅರಿಬಹುದಂತ. ಮತ್ತೆ ನಮ್ಮ ಭಗವಂತನನ್ನ ಮನಸ್ಸು, ಬುದ್ಧಿ ಎಲ್ಲ ನಾವು ಗ್ರಹಿಸಲು ಸಾಧ್ಯ ಇಲ್ಲ. ನಾವೆಲ್ಲ ನಮ್ಮ ಇದು ವೆರಿ ರಿಸ್ಟ್ರಿಕ್ಟೆಡ್, ಕೂಪ ಮಂಡುಕ ಕಪ್ಪೆ ಹಾಗೆ ನಾವು, ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ಮತ್ತೆ ಅವನನ್ನ ಅರ್ಥ ಮಾಡ್ಲಿಕ್ಕೆ ನಾವು ಶರಣಾಗತಿ ಆಗ್ಬೇಕು. ಭಕ್ತಿಯಿಂದ ಶರಣಾಗತಿ ಆದ್ರೆ ಮಾತ್ರ, ಅವರ ಕೃಪೆ ಇದ್ರೆ ಮಾತ್ರ ನಾವು ಭಗವಂತನನ್ನು ಅರಿಬಹುದು. ಮತ್ತೆ ಭಗವಂತನ ಇದು ಭಗವಂತನ ಸ್ಥಾನ ಕೈವಲ್ಯನಾಥ. ಅವನು ನಮ್ಗೆ ಮುಕ್ತಿಯನ್ನೆಲ್ಲ ಕೊಡುವವರು. ಆ ಮುಕ್ತಿಯನ್ನ ಇದು ಮಾಡ್ಲಿಕ್ಕೆ ಕೊಡುವವನು ಭಗವಂತ. ಹಾಗಾಗಿ ಅವನನ್ನು ಕೈವಲ್ಯನಾಥ ಅಂತ ಹೇಳ್ತಾರೆ. ಆ ಮುಕ್ತಿ ಅಂದರೆ ಅದು ಇದರಿಂದ ಮುಕ್ತಿಯನ್ನು ಒಡೆಯ ಅಂದ್ರೆ ಭಗವಂತನ ಸ್ಥಿತಿ. ಕೈವಲ್ಯ ಅಂದ್ರೆ ಆತ್ಮವು ಸಂಪೂರ್ಣ ಭೌತಿಕ ಸಂಯಮದಲ್ಲಿ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ಸ್ಥಿತಿ. ಕೈವಲ್ಯ ಕೊಡುವವನು ಭಗವಂತ, ಆದ್ರಿಂದ ಕೈವಲ್ಯನಾಥ. ಮತ್ತೆ ನಿರ್ವಾಣ, ಕೈವಲ್ಯ ನಂತರ ಅಂದ್ರೆ ಮುಕ್ತಿ ನಂತರ ನೆಕ್ಸ್ಟ್ ಸ್ಟೇಜ್ ನಿರ್ವಾಣ. ನಿರ್ವಾಣ ಅಂದ್ರೆ ಭಗವಂತನೊಡನೆ ಶಾಶ್ವತವಾದ ಪ್ರೀತಿಯ ಸಂಬಂಧವನ್ನು ಸ್ಥಾಪಿಸಿ ಅದರಿಂದ ಶುದ್ಧ ಆನಂದ ಹಾಗೂ ಜ್ಞಾನವನ್ನು ಅನುಭವಿಸುವುದು. ಇದು ನಿರ್ವಾಣದ ಸ್ಟೇಜ್. ಮತ್ತೆ ಅದೇ ಶುದ್ಧ ಸತ್ವದಲ್ಲಿ ಮಾತ್ರ ನಾವು ಭಗವಂತವನ್ನು ಗ್ರಹಿಸಬಹುದು. ಮತ್ತೆ ಭಗವಂತ ಎಲ್ಲ ಕಡೆ ಸರ್ವವ್ಯಾಪಕ. ಅವನು ವಾಸುದೇವ ಆಗಿ, ಮತ್ತೆ ನರಸಿಂಹ ಭಗವಂತನಾಗಿ, ಮತ್ತೆ ವರ ರೂಪ, ಹಾಗೆ ಬೇರೆ ಬೇರೆ ನಿರಾಕಾರ ಇದರಿಂದ ಇದನ್ನು ಇದು ಮಾಡುವವರು. ನಿರಾಕಾರವನ್ನು ಬೋಧಿಸಿದ ದತ್ತಾತ್ರೇಯ ಆಗಿ, ಬುದ್ಧನಾಗೆ, ಹಾಗೆ ಬೇರೆ ಬೇರೆ ಅವತಾರದಲ್ಲಿ ಎಲ್ಲ ಬಂದ ಇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಗೌರವಪೂರ್ಣ ಅಂತ ಇವರು ಹೇಳ್ತಾರೆ. ಗಜೇಂದ್ರ
ಅವರನ್ನು ಹೊಗಳ್ತಾರೆ, ಭಗವಂತನನ್ನು ಸ್ತುತಿ ಮಾಡ್ತಾರೆ ಅವರ ಬಗ್ಗೆ. ಹರೇ ಹರಿ ಕೃಷ್ಣ ಬೋಲ್ ಮಾತಾಜಿ. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಸೊ ಮತ್ತೆ ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವತ್ತು ಶ್ಲೋಕ 13 ತಿಳ್ಕೊಳ್ಳೋಣಂತೆ. ಶ್ಲೋಕ 13, ಸ್ಕಂದ 8, ಅಧ್ಯಾಯ 3, ಶ್ಲೋಕ 13. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಹರೇ ಕೃಷ್ಣ. ನಾನೊಂದು ಲೈನ್ ಹೇಳಿದಂದ್ರೆ ರಿಪೀಟ್ ಮಾಡಿ ಎಲ್ಲರೂ. ಶ್ಲೋಕ 13. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಪುರುಷಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಮೂಲ ಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಮೂಲಾಯ ಮೂಲ ಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಹರೇ ಕೃಷ್ಣ. ಯಾರಾದ್ರೂ ಹೇಳಿ, ಓದಿ. ಶ್ಲೋಕ 13. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಿಯೇ ನಮಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ ಓದಿ 13. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯ ಆತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ಲೋಕ 13. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಧನ್ಯವಾದಗಳು. ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡ್ತು. ಹರೇ ಕೃಷ್ಣ. ಮತ್ತೆ ಇದು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ. ಕ್ಷೇತ್ರಜ್ಞಾಯ ಬಾಹ್ಯ ಶರೀರದ ಪ್ರತಿಯೊಂದನ್ನು ಅರಿತವನಿಗೆ ನಮಃ. ನನ್ನ ಗೌರವಪೂರ್ಣ ಪ್ರಣಾಮಗಳು. ತುಭ್ಯಂ ನಿನಗೆ, ಸರ್ವ ಪ್ರತಿಯೊಂದರ ಅಧ್ಯಕ್ಷಾಯ ಪರಿಶೀಲಕ ವ್ಯವಸ್ಥಾಪಕನಿಗೆ, ಸಾಕ್ಷಿಣೆ ಸಾಕ್ಷಿಯಾದ ಪರಮಾತ್ಮ ಅಥವಾ ಅಂತರ್ಯಾಮಿಗೆ, ಪುರುಷಾಯ ಪರಮ ಪುರುಷನಿಗೆ, ಆತ್ಮ ಮೂಲಯ ಪ್ರತಿಯೊಂದರ ಮೂಲ ಆಕಾರನಿಗೆ, ಮೂಲ ಪ್ರಕೃತಯೇ ಪ್ರಕೃತಿ ಮತ್ತು ಪ್ರಧಾನ ಮೂಲನಾದ ಪುರುಷಾವತಾರನಿಗೆ ನಮಃ. ನನ್ನ ಗೌರವಯುತ ನಮಸ್ಕಾರಗಳು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಅನುವಾದ ಹರೇ ಓದಿ ಕೃಷ್ಣ ಮತ್ತೆ ಪ್ರಭು. ಸ್ವಲ್ಪ ಮೇಲೆ ಮಾಡಬೇಕು ಪವರ್. ಕಾಣಿಸ್ತಿಲ್ಲ ಪ್ರಭುಜಿ. ಓದಿ ಪ್ರಭುಜಿ. ಅನುವಾದ. ಪರಮಾತ್ಮನಾದ ಪ್ರತಿಯೊಂದರ ಮೇಲ್ವಿಚಾರಕನಾದ ಮತ್ತು ಸಂಭವಿಸುವ ಎಲ್ಲದರ ಸಾಕ್ಷಿಯಾದ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನೀನೇ ಪರಮ ಪುರುಷ, ಲೌಕಿಕ ಪ್ರಕೃತಿಯ ಹಾಗೂ ಸಮಸ್ತ ಲೌಕಿಕ ಶಕ್ತಿಯ ಮೂಲವಾಗಿದ್ದೀ. ನೀನು ಲೌಕಿಕ ದೇಹದ ಒಡೆಯನೂ ಆಗಿದ್ದೀ.
ಆದುದರಿಂದ ನೀನು ಪರಮಪೂರ್ಣ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು ಸಲ್ಲಿಸುತ್ತೇನೆ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಮಾತಾಜಿ. ಧನ್ಯವಾದಗಳು. ರಾಜು ಪ್ರಭುಜಿ, ನಿಮ್ಗೆ ಏನು ಇದರಲ್ಲಿ ಅರ್ಥ ಆಯ್ತು ಅಂತ ಹೇಳಿ ಈ ಶ್ಲೋಕದ ಅನುವಾದದಲ್ಲಿ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವರ ಗುಣಲಕ್ಷಣ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ. ಹೇಳ್ಬೋದಾ ಮಾತಾಜಿ? ಹೇಳಿ ಮಾತಾಜಿ. ಪರಮಪುರುಷ ಕೃಷ್ಣಂದು ಮಾತಾಜಿ. ಹೇಳಿ ಮಾತಾಜಿ. ಅವನು ಎಲ್ಲಾರ್ದು ಮೇಲ್ವಿಚಾರಕ ಮಾಡ್ತಾನೆ. ಆಮೇಲೆ ಪ್ರಕೃತಿಗೆ ಮತ್ತೆ ಸಮಸ್ತ ಲೋಕಕ್ಕೆ ಶಕ್ತಿ ಮೂಲವಾಗಿದ್ದಾನೆ. ದೇಹದ ಒಡೆಯನು ಅವನೇ ಆಗಿದ್ದಾನೆ. ಆದ್ದರಿಂದ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ನಾವು ಅರ್ಪಿಸ್ಬೇಕು. ಧನ್ಯವಾದಗಳು ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಅಲ್ವಾ? ಸೊ ನಾವ್ ಇದನ್ನ ಎಲ್ಲಿ ತಿಳ್ಕೊಂಡಿದೀವಿ ನಾವು ಆಕ್ಚುಲಿ ಇದ್ರ ಬಗ್ಗೆ? ಭಗವದ್ಗೀತೆಯಲ್ಲಿ ಯಾವ ಒಂದು ಚಾಪ್ಟರ್ ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ನಾವು? 13ನೇ ಚಾಪ್ಟರ್. ಹರಿಬೋಲ್ 13ನೇ ಚಾಪ್ಟರ್ ಅಲ್ವಾ? ಕ್ಷೇತ್ರಜ್ಞ ವಿಭಾಗ ಯೋಗ. ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ವಿ? ದೇಹ. ಕ್ಷೇತ್ರ ಅಂದ್ರೆ ದೇಹ ಅಲ್ವಾ? ಸೊ ಕ್ಷೇತ್ರಜ್ಞ ಅಂದ್ರೆ ಯಾರು? ಜೀವಿ. ಕ್ಷೇತ್ರಜ್ಞ ಅಂದ್ರೆ ಏನು? ದೇಹವನ್ನು ತಿಳಿದಿರೋನು. ಯಾರು ದೇಹವನ್ನ ತಿಳ್ಕೊಂಡಿದಾರೋ ಅವರು ಕ್ಷೇತ್ರಜ್ಞ. ಗೀತಾ ಮಾತಾಜಿ ಹರಿಬೋಲ್. ಓಕೆ, ಕ್ಷೇತ್ರಜ್ಞ ಅಂದ್ರೆ ಈ ದೇಹವನ್ನ ಯಾರು ತಿಳ್ಕೊಂಡಿದಾರೋ, ಅದ್ರ ಬಗ್ಗೆ ಯಾರಿಗೆ ಜ್ಞಾನ ಇದೆಯೋ ಅವ್ರನ್ನ, ಆ ಕ್ಷೇತ್ರದ ಬಗ್ಗೆ ಜ್ಞಾನ ಇರುವವನ್ಗೆ ಕ್ಷೇತ್ರಜ್ಞ ಅಂತ ಕರೀತಾರೆ ಅಲ್ವಾ? ಓಕೆ, ಸೊ ಯಾರು ಕ್ಷೇತ್ರಜ್ಞರು? ಕ್ಷೇತ್ರಜ್ಞ ಯಾರು? ದೇವೋತ್ತಮ ಪರಮಪುರುಷ. ಸೊ ಬೇರೆಯವ್ರು ಯಾರಾದ್ರೂ ಹೇಳ್ತೀರಾ? ಕ್ಷೇತ್ರಜ್ಞ ಜೀವಿಗಳಲ್ವಾ? ಜೀವಿಗಳು ಕ್ಷೇತ್ರಜ್ಞ ಅಂತ ಒಬ್ರು ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಪರಮ ಕ್ಷೇತ್ರಜ್ಞ ದೇವೋತ್ತಮ ಪರಮ ಪುರುಷ. ಓಕೆ. ಮತ್ತೆ ಜೀವಾತ್ಮ ಅಂತ ಹೇಳ್ತಾ ಇರೋರು, ಅವ್ರದ್ದು ಆನ್ಸರ್ಗೆ ಏನು? ಸರಿನಾ ತಪ್ಪಾ? ಹರೇ ಕೃಷ್ಣ. ಭಕ್ತಿ ಶಾಸ್ತ್ರಿ ಸ್ಟೂಡೆಂಟ್ಸ್, ಹರೇ ಕೃಷ್ಣ. ಯಾರು ಆನ್ಸರ್ ಮಾಡ್ತಾ ಇಲ್ಲ? ಕ್ಷೇತ್ರಜ್ಞ ಅಂದ್ರೆ ಒಡೆಯ ಭಗವಂತ ಅಂತ ಅನ್ಕೊಡಿ ಮಾತಾಜಿ. ಮಾತಾಜಿ, ಬಟ್ ಇವಾಗ ಇಬ್ರು ಆನ್ಸರ್ಸ್ ಕೊಟ್ಟಿದ್ದಾರೆ. ಒಬ್ರು ಏನ್ ಕೊಟ್ಟಿದ್ದಾರೆ? ದೇವೋತ್ತಮ ಪರಮಪುರುಷ ಕ್ಷೇತ್ರಜ್ಞ ಅಂತ. ಇನ್ನೊಬ್ರು ಹೇಳಿದ್ರು ಇಲ್ಲ ಜೀವಾತ್ಮ ಅಂತ. ಸೊ ಇವಾಗ ನಿಮ್ಮ ಪ್ರಕಾರ ಯಾರು ಕ್ಷೇತ್ರಜ್ಞ ಅಂತ ಅವ್ರಿಬ್ರಲ್ಲಿ? ಜೀವಾತ್ಮ ಕ್ಷೇತ್ರಜ್ಞ, ಪರಮ ಕ್ಷೇತ್ರಜ್ಞ ಪರಮ ಭಗವಂತ. ಟೋಟಲ್ ಅಲ್ಲಿ ಕ್ಷೇತ್ರಜ್ಞ ಅಂತಂದ್ರೆ ಇಬ್ಬರು ಕ್ಷೇತ್ರಜ್ಞರಿದ್ದಾರೆ. ಎಷ್ಟು ಜನ ಕ್ಷೇತ್ರಜ್ಞರಿದ್ದಾರೆ ಈ ದೇಹದಲ್ಲಿ? ಎಷ್ಟು ಜನ ವಾಸ ಮಾಡ್ತಾ ಇರೋದು ಈ ದೇಹದಲ್ಲಿ? ಇಬ್ಬರು. ಯಾರ್ಯಾರು? ಆತ್ಮ ಮತ್ತು ಪರಮಾತ್ಮ. ಓಕೆ, ಆತ್ಮ ಮತ್ತೆ ಪರಮಾತ್ಮನಿಗೆ ಈ ದೇಹದ ಬಗ್ಗೆ ಏನಾದ್ರು ಗೊತ್ತಾ? ಮಾತಾಜಿ, ಜೀವಿಗೆ ತನ್ನ ದೇಹ ಮಾತ್ರ, ದೇಹದ ಸ್ಥಿತಿ ಬಗ್ಗೆ ಗೊತ್ತಿರುತ್ತೆ ಮಾತಾಜಿ. ಮತ್ತೆ ಪರಮಾತ್ಮನಿಗೆ ಎಲ್ಲಾ ಜೀವಿಗಳ ದೇಹ ಸ್ಥಿತಿನೂ ಗೊತ್ತಿರುತ್ತೆ ಮಾತಾಜಿ ಅಲ್ವಾ? ಸೊ ಕ್ಷೇತ್ರಜ್ಞ ಅಂದ್ರೆ ಎಷ್ಟು ಜನ ಇದ್ದಾರೆ? ಇಬ್ರಿದ್ದಾರೆ ಅಲ್ವಾ? ಸೊ ಯಾರ್ಯಾರವರು? ಆತ್ಮ ಮತ್ತೆ ಪರಮಾತ್ಮ. ಸೊ ಇಬ್ರು ಸಹ ದೇಹವನ್ನ ಬಲ್ಲವರು, ಆದ್ರೆ ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ? ಸೊ ಇವಾಗ ಜೀವಾತ್ಮನಿಗೆ, ಇವಾಗ ನೋಡಿ ನನಗೆ ಇಲ್ಲಿ ಹೊಟ್ಟೆ ನೋವ್ತಾ ಇದೆ, ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ? ಇಲ್ಲ. ನಿಮಗ್ ತಲೆ ನೋವ್ತಾ ಇರ್ಬೋದು, ನನಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ಇಲ್ಲ ಅಲ್ವಾ? ಆದ್ರೆ ದೇವೋತ್ತಮ ಪರಮಪುರುಷ ಪರಮಾತ್ಮನಾಗಿ ಇರುವಂತಹ ಎಲ್ಲರ ದೇಹದಲ್ಲಿ, ಪರಮಾತ್ಮನಾಗಿ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಎಲ್ಲರ ದೇಹದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಬರೇ ಬರೇ ಮನುಷ್ಯರ ದೇಹದಲ್ಲಿ ಅಂತಲ್ಲ, ಸಕಲ ಜೀವರಾಶಿಗಳ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಬಲ್ಲವರು ಅಲ್ವಾ? ಇವಾಗ ಪರಮಾತ್ಮ ಅವರು ಮಾತಾಜಿ ಹೇಳ್ದಂಗೆ ಪರಮ ಕ್ಷೇತ್ರಜ್ಞ ಅಲ್ವಾ? ಸೊ ಆ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಕ್ಷೇತ್ರಜ್ಞ ಯಾರು ಅಂತಂದ್ರೆ ಆತ್ಮ. ಸೊ ಆತ್ಮಕ್ಕೆ ತನ್ನ ದೇಹದಲ್ಲಿ ಏನಾಗ್ತಿದೆ ಅಂತ ಮಾತ್ರ ಗೊತ್ತು.
ಬೇರೆಯವ್ರ ದೇಹದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಆದ್ರೆ ಪರಮಾತ್ಮನಿಗೆ ಎಲ್ಲರ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅಲ್ವಾ. ಹೌದು, ನಮ್ಗೆ ಅನ್ಸುತ್ತೆ ಅಲ್ವಾ, ಇಷ್ಟ ಹತ್ರ ಪರಮಾತ್ಮ ನಮ್ ಜೊತೆ ಇದ್ದಾನೆ, ಆದ್ರೂ ಸಹ ನಾವು ಯಾಕಪ್ಪ ಇಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ನಾವ್ ಎಷ್ಟು ಕಷ್ಟಗಳನ್ನ ಪಡ್ತಾ ಇದೀವಿ, ಹೌದು, ಸುಖ ಅಂತಾನು ನಾವ್ ಅನ್ಕೋತಾ ಇದೀವಿ ಎಷ್ಟೊಂದನ, ಆದ್ರೆ ನಮ್ಗೆ ಇವಾಗ್ಲೇ ಗೊತ್ತಾಗಿದೆ ಅದು ನಿಜವಾದ ಸುಖ ನಾವ್ ಅನುಭವಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ನಿಜವಾದ ಸುಖ ಬೇಕು ಅಂತಂದ್ರೆ ನಾವು ಆ ದೇವೋತ್ತಮ ಪರಮ ಪುರುಷನ ಲೋಕಕ್ಕೆ ನಾವು ಹೋಗ್ಬೇಕು ಅಂತ ಅಲ್ವಾ. ಈ ಕಷ್ಟಗಳನ್ನೆಲ್ಲ ನಾವು ಅನುಭವಿಸ್ತಾ ಇದೀನಿ. ಯಾರಾದ್ರೂ ಪರಮಾತ್ಮನನ್ನೇ ಇಟ್ಕೊಂಡು, ಸರ್ವಜ್ಞನಾದ ಪರಮಾತ್ಮನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಗಳನ್ನ ಯಾಕೆ ಅನುಭವಿಸ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಮಾತಾಜಿ. ಮತ್ತೆ ಯಾಕೆ ನಾವು ಅನುಭವಿಸ್ತಾ ಇದೀವಿ? ನಮ್ಮ ಜೊತೆಯಲ್ಲೇನೆ ದೇವೋತ್ತಮ ಪರಮ ಪುರುಷ ಪರಮಾತ್ಮನಾಗಿದ್ದಾನೆ ಅಂದ್ರೆ ನಾವ್ ಯಾಕೆ ಇಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ? ಹಿಂದಿನ ಜನ್ಮದ ಕರ್ಮ, ನಮ್ಮ ಮಾಯಾಲೋಕ. ಲೌಕಿಕ ಆಸೆಗಳು ಮಾತಾಜಿ, ಬಯಕೆಗಳು. ಓಕೆ. ಸೊ ಇವಾಗ ನಾವು ಪರಮಾತ್ಮ ಒಡೆಯವರಾಗಬೇಕೆಂಬ ಹಂಬಲದಲ್ಲಿದ್ದೇವೆ, ಆದ್ರಿಂದ ಓಕೆ. ಸೊ ನಾವು ಒಡೆತನವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಇಚ್ಛೆ ಇಟ್ಕೊಂಡೆ ಈ ಭೌತಿಕ ಪ್ರಪಂಚಕ್ಕೆ ಬಂದಿದೀವಿ ಅಲ್ವಾ. ಸೊ ಅದಕ್ಕೆ ಭಗವಂತ ನಮಗೊಂದು ಚಿಕ್ಕ ಸ್ವತಂತ್ರವನ್ನ ಕೊಟ್ಟಿದ್ದಾನೆ, ಅಂದ್ರೆ ಆಸೆ ಪಡೋ ಇಚ್ಛೆಯನ್ನ ಕೊಟ್ಟಿದ್ದಾನೆ ಅಲ್ವಾ. ಅದ್ರಲ್ಲಿ ಅವ್ರು ಯಾವತ್ತೂ ಕೈ ಹಾಕಲ್ಲ ಅಲ್ವಾ. ನೀನ್ ಇಂಥದೇ ಇಚ್ಛೆ ಪಡು, ಇಂಥದನ್ನ ಇಚ್ಛೆ ಪಡಬೇಡ ಅಂತ ನಮ್ಗೆ ಯಾವತ್ತೂ ಅವರು ನಮ್ಗೆ ನಿರ್ದೇಶನವನ್ನ ಅವರು ಕೊಡೋದಿಲ್ಲ ಅಲ್ವಾ. ಯಾಕಂದ್ರೆ ಅದು ಚಿಕ್ಕ ಸ್ವತಂತ್ರ, ಬರೀ ಆಸೆಯನ್ನಷ್ಟೇ ನಾವು ಪಡ್ಲಿಕ್ಕೆ ಸಾಧ್ಯ, ಆ ಆಸೆಯನ್ನ ಪೂರೈಸ್ಕೊಳ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಮತ್ತೆ ಪಕ್ಕದಲ್ಲಿ ನಮ್ಗೆ ಭಗವಂತ ಕುತ್ಕೊಂಡು ಅವ್ರು ಮಾಡ್ತಿರೋದಾದ್ರೂ ಏನು, ಅವ್ರು ಏನ್ ಮಾಡ್ತಾ ಇದಾರೆ? ನಮ್ ಪಕ್ಕದಲ್ಲಿ ಕುತ್ಕೊಂಡು ಆತ್ಮದ ಜೊತೆ ಸಾಕ್ಷಿಯಾಗಿ ನೋಡ್ತಿದ್ದಾರೆ. ಸಾಕ್ಷಿಯಾಗಿ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವರಾಗಿದ್ದಾರೆ. ಹಂಗಂದ್ರೆ ಏನ್ ಅರ್ಥ? ಸಾಕ್ಷಿಭೂತನಾಗಿದ್ದಾನೆ ಮತ್ತೆ ಅಪ್ಪಣೆ ಕೊಡುವವರು ಅಥವಾ ಮೇಲ್ವಿಚಾರಕ ಅಂದ್ರೆ ಏನ್ ಅರ್ಥ? ಹಾಗಂದ್ರೆ ಇಲ್ಲಿ ಆಗು ಹೋಗುಗಳು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲ್ಸಕ್ಕೂ ಕೂಡ ಸರಿಯಾದ ನಿರ್ದೇಶನ ಕೊಡುವಂತವ್ರು ಮಾತಾಜಿ. ಜೀವಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ತಿಳಿಸ್ತಾರೆ. ಓಕೆ. ಮತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಗಿರ್ತಾರೆ. ತಾಳಿ ಪ್ರಭುಜಿ. ಶ್ರುತಿ ಮಾತಾಜಿ ಏನೋ ಹೇಳಕ್ ಹೊರಟ್ರು, ಹೇಳಿ ಮಾತಾಜಿ, ಮುಗಿಸ್ಬಿಡಿ, ಆಮೇಲೆ ಪ್ರಭುಜಿ ಹೇಳಿ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಾಕ್ಷಿದಾರರಾಗಿ ಇರ್ತಾರೆ ಮಾತಾಜಿ, ಅಂದ್ರೆ ಫಲಗಳನ್ನು ಕೂಡ ಕೊಡುವಂತರು ಅವರೇ ಆಗಿರ್ತಾರೆ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಮತ್ತೆ ಹರೇ ಕೃಷ್ಣ. ಅದು ನಮ್ಮ ಆತ್ಮಕ್ ಸಾಕ್ಷಿಗೆ ಮನಸ್ಸಿಗೆ ಪ್ರತಿಯೊಂದು ಇದು ಒಳ್ಳೇದು ಇದು ಕೆಟ್ಟು ಅನ್ನೋದು ಹೇಳ್ತಾ ಇರ್ತಾರೆ ಮಾತಾಜಿ. ಅದ್ರ ಯಾವ್ದು ಚೂಸ್ ಮಾಡ್ತೀವಿ ಅದ್ ನಮಗ್ ಬಿಟ್ಟದಿರ್ತೈತಿ ಮಾತಾಜಿ. ಓಕೆ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಇದ್ ಮಾಡ್ತಾ ಇರೋದು ಚೆನ್ನಾಗಿದೆ, ಇದು ನೀವು ತಪ್ಪು ಮಾಡ್ತಾ ಇದ್ರಿ, ಸರಿ ಐತೆ, ಅದು ನಮ್ಮ ಆತ್ಮಸಾಕ್ಷಿಗೆ ಅದ್ ಗುರ್ತಿರುತ್ತೆ. ಆದ್ರೂ ನಾವು ಕೆಟ್ಟದ್ ಮಾಡ್ತೀವಿ ಅಥವಾ ಇದನ್ ಮಾಡ್ತೀವಿ, ಅದನ್ನೆಲ್ಲ ನೋಡ್ತಿರ್ತಾರೆ ಮಾತಾಜಿ ಅವರು. ಅದಕ್ಕೆ ಆತ್ಮಸಾಕ್ಷಿಯಾಗಿರ್ತಾರೆ ಅವರು. ಓಕೆ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಪರಮಾತ್ಮ ಏನ್ ಮಾಡ್ತಿದ್ದಾರೆ ನಮ್ಮ ಜೊತೆ ಆತ್ಮದ ಪಕ್ಕದಲ್ಲಿ ಕುತ್ಕೊಂಡು? ಹರೇ ಕೃಷ್ಣ. ಸಾಕ್ಷಿಯಾಗಿ ನೋಡ್ತಾನೆ ಇರ್ತಾರೆ ಮಾತಾಜಿ ಅವರು. ಎಲ್ಲ ಹೃದಯದಲ್ಲಿ ನಮ್ಮ ಅಲ್ಲೇ ಇದ್ದು ನಾವು ಮಾಡೋ ಪ್ರತಿಯೊಂದು ನೋಡ್ತಾನೆ ಇರ್ತಾರೆ. ಅದಕ್ಕೆ ತಕ್ಕಂಗೆ ಕರ್ಮ ಫಲವನ್ನು ಕೊಡ್ತಾರೆ. ಓಕೆ ಮಾತಾಜಿ. ಸೊ ಅವ್ರು ಜಸ್ಟ್ ಅವ್ರಿಂದ ಸಾಕ್ಷಿಭೂತ, ಅಂದ್ರೆ ನಾವ್ ಏನ್ ಮಾಡ್ತಿದೀವಿ ಅದ್ ನೋಡ್ತಾ ಇದಾರೆ ಅವರು ಅಲ್ವಾ. ಅದಕ್ಕೆ ಸಾಕ್ಷಿಭೂತ ಅಥವಾ ಅವರು ಉಪದೃಷ್ಟ ಹನುಮಂತ ಅಂತ ಕರಿತೀವಿ. ಎರಡು ಕೆಲಸಗಳು ಏನನ್ನ ಮಾಡ್ತಾ ಇರೋದು ಪರಮಾತ್ಮ? ಉಪದೃಷ್ಟ ಹನುಮಂತ ಅಲ್ವಾ. ಸೊ ಉಪದೃಷ್ಟ ಅಂದ್ರೆ ಅವರು ನೋಡ್ತಾ ಇದಾರೆ, ವೀಕ್ಷಣೆ ಮಾಡ್ತಾ ಇದಾರೆ, ಅಂದ್ರೆ ಅವರು ಸಾಕ್ಷಿ. ಇವಾಗ ನಾವ್ ಅನ್ಕೋತೀವಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಈ ರೂಮಲ್ಲಿ ಯಾರಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಇಷ್ಟ ಪ್ರಕಾರ ನಾನು ನಡ್ಕೋಬಹುದು ಅಂತ. ಆದ್ರೆ ಯಾರು ನೋಡ್ತಾ ಇದಾರೆ? ನಮ್ಮ ಪ್ರತಿಯೊಂದು ಕೆಲಸವನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಏನ್ ಕೆಲಸ ಮಾಡ್ತೀವಿ ಪರಮಾತ್ಮ ನೋಡ್ತಾ ಇದ್ರೆ. ಅವ್ರು ಸಾಕ್ಷಿ ನಾವ್ ಮಾಡ್ತಾ ಇರೋಂತ ಕೆಲಸಗಳಿಗೆ. ಇಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇಲ್ದಲೇ ಇರಬಹುದು ಅಲ್ವಾ, ಆದ್ರೆ ಪರಮಾತ್ಮ ಪ್ರತಿಯೊಂದು ಕೆಲಸಕ್ಕೂ ಅವರು ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲಿದ್ದಾರೆ ಅಲ್ವಾ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನಾವು. ಅವ್ರು ನಮ್ಗೆ ಡೈರೆಕ್ಷನ್ ಕೊಡ್ತಾರ ಬಿಡ್ತಾರ, ನಾವು ನಿಜವಾಗ್ಲೂ ತಪ್ಪನ್ನ ಮಾಡೋದಿಲ್ಲ ಅಲ್ವಾ. ಅಯ್ಯೋ ನಾವೇನ್ ಅನ್ಕೋತೀವಿ, ಇಲ್ಲಿ ಯಾರು ನೋಡ್ತಿಲ್ಲ, ನನ್ಗೆ ಇಷ್ಟ ಬಂದಂಗ ಏನೋ ಒಂದು ನಮ್ಗೆ ಇಷ್ಟ ಇರುತ್ತಲ್ಲ, ಅಂದ್ರೆ ಪಾಪ ಪೂರಕವಾಗಿ ಇರುವಂತಹ ಕೆಲಸಗಳನ್ನ ಮಾಡ್ಬೇಕಂತ ಅನಿಸ್ದಾಗ ನಾವು ಏಕಾಂಗಿಯಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ವಾ, ಒಂದು ಕೋಣೆಯಲ್ಲಿ ಯಾರಿಲ್ದಲೇ ಇದ್ದಾಗ. ಆದ್ರೆ ನಮ್ಗೆ ಇದ್ರ ಅರಿವಿದ್ರೆ, ಇದ್ರ ಜ್ಞಾನ ಇದ್ರೆ, ಇಲ್ಲ ಯಾರಿಲ್ಲ ಅಂದ್ರೂ ಅಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮ ವೀಕ್ಷಣೆಯನ್ನ ಮಾಡ್ತಿದ್ದಾನೆ, ಅವನು ಸಾಕ್ಷಿಭೂತನಾಗಿದ್ದಾನೆ ಅಂತ ಬಿಟ್ಟು ನಮ್ಗೆ ಗೊತ್ತಾದ್ರೆ ನಾವ್ ಯಾವುದೇ ಒಂದು ತಪ್ಪನ್ನ ಮಾಡೋದಿಲ್ಲ ಅಲ್ವಾ.
ಸೊ ಯಾರು ತಪ್ಪನೇ ಮಾಡ್ತೀರಾ ಅಂದ್ರೆ ನಮ್ಗೆ ಎಲ್ಲಿ ಬರುತ್ತೆ ಪಾಪ ಅಲ್ವಾ? ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ಅನುಭವಿಸ್ತಾ ಇರುವಂತಹ ಎಲ್ಲ ಕಷ್ಟಗಳಿಗೆ ಮೂಲ ಕಾರಣ ಏನು? ನಮ್ಮ ಕರ್ಮ, ಪೂರ್ವ ಇದ್ರ ಪೂರ್ವ ಜನ್ಮದ ಕರ್ಮ ಕರ್ಮಗಳೆಲ್ಲ. ಅದರಲ್ಲಿ ಮೇನ್ ಆಗಿ ಕಷ್ಟಗಳಿಗೆ ಪಾಪ, ನಾವು ಮಾಡುವಂತಹ ಪಾಪಗಳಿಂದ ನಾವ್ ಈ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ ಅಲ್ವಾ? ಸೊ ನಾವು ಪಾಪನೇ ಮಾಡಿಲ್ಲ ಅಂದ್ರೆ ನಮ್ಗೆ ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ನಾವು ಕಷ್ಟಗಳನ್ನ ಅನುಭವಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಒಂದು ಜನ್ಮದಲ್ಲಿ ನಾವು ಸಂತೋಷವಾಗಿರ್ಬೋದು ನಾವು ಅಲ್ವಾ? ಈ ದೇಹದಲ್ಲೇನೆ ಇಟ್ಕೊಂಡು ನಾವು ಸಂತೋಷವಾಗಿರ್ಬೋದು. ಅದನ್ನೇ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಸೊ ಅವನು ಜಸ್ಟ್ ಹನುಮಂತ ಸರಿ ಏನು ಉಪದೃಷ್ಟ, ಜಸ್ಟ್ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಹನುಮಂತ ಅಂತಂದ್ರೆ ಏನು? ಹನುಮಂತ ಅಂದ್ರೆ ಏನರ್ಥ? ಅನುಮತಿ ಕೊಡ್ತಾ ಇದ್ದಾರೆ. ಏನಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ? ಅಥವಾ ಅಪ್ಪಣೆ ಕೊಡೋ ತರ. ಏನ್ ಮಾಡ್ತಾ ಇದ್ದಾರೆ? ಹರೇ ಕೃಷ್ಣ. ಉಮಾ ಮಾತಾಜಿ ಮ್ಯೂಟ್ ಉಮಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಇರ್ಲಿ ಮಾತಾಜಿ ಹೇಳಿ. ಹನುಮಂತ ಅಂದ್ರೆ ಏನರ್ಥ? ಅನುಮತಿ. ಏನಕ್ಕೆ ಅನುಮತಿ ಕೊಡ್ತಾ ಇದಾರೆ ಗೀತಾ ಮಾತಾಜಿ? ಏನಕ್ಕೆ ಅನುಮತಿಯನ್ನ ಕೊಡ್ತಾ ಇದಾರೆ ಅವರು? ನಮ್ಗೆ ಅವ್ರು ಫ್ರೀ ವಿಲ್ ಕೊಟ್ಟಿದ್ದಾರೆ, ಹೇಗೆ ಬೇಕೋ ಹಾಗೆ ನೀವು ಇದು ಮಾಡ್ಬೋದು ಅಂತ. ನನಗೆ ಇವಾಗ ಮಹಾರಾಜ ಆಗ್ಬೇಕು ಅಂತ ಇಷ್ಟ, ಅಥವಾ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಇಷ್ಟ ಇದೆ, ಆಗತ್ತಾ? ಇಲ್ಲ, ಕರ್ಮ ಪ್ರಕಾರ ನಾವು ಅಲ್ವಾ? ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾನು ಇಚ್ಛೆ ಪಡ್ತೀನಿ, ಆ ಇಚ್ಛೆಯನ್ನ ನಮ್ಮ ಅರ್ಹತೆ ಅಥವಾ ನಮ್ಮ ಯೋಗ್ಯತಾನುಸಾರ ಅದನ್ನ ಪೂರೈಸೋ ತರ ಅನುಮತಿಯನ್ನ ಕೊಡೋರು ಯಾರು? ಹನುಮಂತ, ಭಗವಂತ. ಸೊ ಅದಕ್ಕೆ ಅಪ್ಪಣೆಯನ್ನ ಕೊಡೋರು. ಸೊ ಅನುಮತಿಯನ್ನ ಕೊಡೋರು ದೇವೋತ್ತಮ ಪರಮ ಪುರುಷ ಅಲ್ವಾ? ಅಂದ್ರೆ ಇವಾಗ ನಾನು ಯಾವಾಗ್ಲೂ ಇದನ್ನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತೀನಿ. ನಾನು ಲೆವೆಲ್ 1 ಅಲ್ಲೂ ಸಹ ಇದನ್ನ ಯಾವಾಗ್ಲೂ ಕೊಡ್ತಾ ಇರ್ತೀನಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಮಾತಾಜಿ ಮಾತಾಜಿ ಏನ್ ಎಕ್ಸಾಂಪಲ್ ಹೇಳಿ ಅರ್ಥ ಮಾಡ್ಕೊಳ್ಲಿಕ್ಕೆ? ಹನುಮಂತ ಆ ಒಂದು ಅನುಮತಿಯನ್ನ ಕೊಡೋದಕ್ಕೆ ಎಕ್ಸಾಂಪಲ್ ಹೇಗೆ? ಈಗ ನಮ್ಮ ಮಗು, ಒಂದು ಚಿಕ್ಕ ಮಗು ಆಯ್ತಾ, ಆ ಮಗು ಆಸೆ ಪಡುತ್ತೆ ಐಸ್ ಕ್ರೀಮ್ ತಿನ್ಬೇಕಂತ ಅಲ್ವಾ? ಮಗು ಆಸೆ ಅಷ್ಟನ್ನ ಪಡ್ಲಿಕ್ಕೆ ಸಾಧ್ಯ. ಮಗುನೇ ಹೋಗ್ಬಿಟ್ಟು ಐಸ್ ಕ್ರೀಮ್ ಶಾಪ್ ಹೋಗ್ಬಿಟ್ಟು ಐಸ್ ಕ್ರೀಮ್ ಅನ್ನ ತಗೊಂಡ್ಬರ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಮತ್ತೆ ಅಲ್ಲಿ ಮತ್ತೆ ಹೇಗೆ ಇವಾಗ ಆ ಮಗುವಿನ ಆಸೆ ಹೇಗೆ ನೆರವೇರುತ್ತೆ? ತಾಯಿಯ ಮೂಲಕ ಪೇರೆಂಟ್ಸ್ ಹೋಗಿ ತಂದು ಕೊಡ್ಬೇಕು. ಪೇರೆಂಟ್ಸ್ ಹೋಗಿ ತಂದು ಕೊಡ್ಬೇಕು. ಸೊ ಮಗು ಕೇಳ್ತು ಅಂತ ಅಂದ ತಕ್ಷಣನೇ ಪೇರೆಂಟ್ಸ್ ಹೋಗಿ ತಂದು ಕೊಡ್ತಾರ? ಇಲ್ಲ. ಮತ್ತೆ ಯಾವಾಗ ತಂದು ಕೊಡ್ತಾರೆ, ಯಾವಾಗ ತಂದು ಕೊಡಲ್ಲ? ಒಳ್ಳೇದು ಕೆಟ್ಟದ್ದು ನೋಡಿ, ಅಂದ್ರೆ ಹೆಲ್ತ್ ಸಮ ಇದ್ರೆ ತಂದು ಕೊಡ್ತಾರೆ, ಹೆಲ್ತ್ ಸಮ ಇಲ್ಲ ಅಂದ್ರೆ ಕೊಡೋದಿಲ್ಲ. ಅಲ್ವಾ? ಅದೇ ತರನೇ ಭಗವಂತ. ನಾವ್ ಇಚ್ಛೆನಷ್ಟೇ ಪಡ್ತೀವಿ, ಅದನ್ನ ಪೂರೈಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಆ ಒಂದು ಏನೋ ಡಿಸಿಷನ್ ಅಂತ ಏನಿದೆ ಅದನ್ನ ತಗೊಳೋದು ಯಾರು? ಪರಮಾತ್ಮ ಅಲ್ವಾ? ನಮ್ಗೆ ಅರ್ಹತೆ ಇದ್ರೆ, ನಮ್ಗೆ ಹಿಂದಿನ ಜನ್ಮದ ಕರ್ಮ ಫಲಗಳ ಅನುಗುಣವಾಗಿ ನಮ್ಗೆ ಅರ್ಹತೆ ಇದ್ರೆ ಸಾರಿ ಮಾತಾಜಿ ಮ್ಯೂಟ್ ಆಗಿದ್ದೀರಾ? ಮಾತಾಜಿ. ಸೊ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳ ಅನುಗುಣವಾಗಿ ನಮ್ಗೆ ಆ ಒಂದು ಆಸೆನ ನಾವು ಅನುಭವಿಸ್ಲಿಕ್ಕೆ ನಮ್ಗೆ ಅರ್ಹತೆ ಇದ್ರೆ ಭಗವಂತ ಏನ್ ಮಾಡ್ತಾರೆ? ಪ್ರಕೃತಿಗೆ ಹೇಳ್ತಾರೆ. ಅಂದ್ರೆ ನಮ್ಗೆ ಅಂತಹ ಒಂದು ಅನುಕೂಲಕರವಾದ ವಾತಾವರಣವನ್ನ ಅವರು ಕಲ್ಪಿಸಿ ಕೊಡ್ತಾರೆ. ಅಕಸ್ಮಾತ್ ನಮ್ಗೆ ಅದನ್ನ ಅನುಭವಿಸುವಂತಹ ಒಂದು ಪುಣ್ಯವನ್ನ ನಾವು ಮಾಡಿಲ್ಲ ಅಂತಂದ್ರೆ ನಾವೇನೇ ಮಾಡಿದ್ರು ಅದನ್ನ ನಾವು ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಚ್ಛೆನ ನೀವು ನೋಡಿರ್ಬೋದಲ್ಲ ನಿಮ್ಮ ಜೀವನದಲ್ಲೇನೆ ಅಲ್ವಾ? ಎಷ್ಟೊಂದನ್ನ ನಮ್ಗೆ ಪೂರೈಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ನಮ್ಗೆಲ್ಲ ಹಣ ಇದೆ, ಎಲ್ಲಾನು ಇದೆ, ವಸ್ತುಗಳು ಸಹ ಕಣ್ಣಿಗೆ ಕಾಣ್ತಾ ಇದೆ, ಅದನ್ನ ಹೋಗಿ ನಮ್ಗೆ ತಗೊಂಡ್ ಬರೋದಕ್ಕೆ ಆಗೋದಿಲ್ಲ. ಅದನ್ನ ನಾನು ಅನುಭವಿಸಂಗಿಲ್ಲ ಅಂತಂದ್ರೆ ಏನ್ ಮಾಡಿದ್ರು ನಾನು ಅದನ್ನ ತಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಇದನ್ನೆಲ್ಲ ಯಾರು ನೋಡ್ತಾ ಇರೋದು? ಆ ಅನುಮತಿಯ ಅಪ್ಪಣೆಯನ್ನ ಕೊಡ್ತಾ ಇರೋದು ಪ್ರಕೃತಿಯ ಮೂಲಕ ನಮ್ಗೆ ಭಗವಂತ ನೆರವೇರಿಸಿ ಕೊಡ್ತಾರೆ. ಇದನ್ನೇ ನಾವು 13ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ, ಮತ್ತೆ 5ನೇ ಅಧ್ಯಾಯದಲ್ಲೂ ಸಹ ನಾವು ತಿಳ್ಕೊಂಡಿದೀವಿ. ನಮಗೂ
ಆ ಭಗವಂತನಿಗೂ ಅಂದ್ರೆ ಪರಮಾತ್ಮ ರೂಪಿಯಾದ ಭಗವಂತನಿಗೂ ಮತ್ತೆ ಪ್ರಕೃತಿಗೂ ಏನು ಒಂದು ಸಂಬಂಧ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಆ ಪ್ರಶ್ನೆಗೆ ಇದೇ ಒಂದು ಉತ್ತರ. ಅಂದ್ರೆ ನಾವ್ ಇಚ್ಛೆ ಪಡ್ತೀವಿ, ಸೊ ಭಗವಂತ ಏನ್ ಮಾಡ್ತಾರೆ, ಅದಕ್ಕೆ ಅವರು ಅನುಮತಿಯನ್ನ ಕೊಡ್ತಾರೆ. ಸೊ ನೆರವೇರಿಸ್ಲಿಕ್ಕೆ ಯಾರಿಗೆ ಹೇಳ್ತಾರೆ? ಪ್ರಕೃತಿಗೆ ಹೇಳ್ತಾರೆ. ಸೊ ಪ್ರಕೃತಿ ಅಂತಂದ್ರೆ ನಮ್ಗೆ ಒಂದು ವಾತಾವರಣ, ಅನುಕೂಲಕರವಾದ ವಾತಾವರಣ. ನೀವು ನೋಡಿರ್ಬೋದಲ್ಲ, ಎಷ್ಟೊಂದ್ ಜನಕ್ಕೆ ಅವ್ರಿಗೇನೋ ಹಣನೇ ಇರೋದಿಲ್ಲ, ಆದ್ರೂ ಸಹ ಜುಮ್ ಅಂತ ಇರ್ತಾರೆ. ಹೆಂಗೆ ಅಂತಂದ್ರೆ ಇವಾಗ ಯಾರೋ ಅವ್ರಿಗೆ ತುಂಬಾ ಬೇಕಾದಿರುವಂತಹ ಸ್ನೇಹಿತರು ಅವ್ರು ಇವಾಗ ಅಮೆರಿಕ ಹೋದಾಗ ಅವ್ರೇನ್ ಮಾಡ್ತಾರೆ, ಅವ್ರು ಮತ್ತೆ ವಾಪಸ್ ಬರ್ಬೇಕಾಗಿರುತ್ತೆ ಸ್ವಲ್ಪ ದಿನಗಳಾದ್ಮೇಲೆ. ಅವ್ರೇನ್ ಮಾಡ್ತಾರೆ, ಅವ್ರ ಮನೆ ಕೀಯನ್ನ, ಅವ್ರು ಉಪಯೋಗಿಸಿರುವಂತ ಗಾಡಿ ಎಲ್ಲವನ್ನ ಕೊಡ್ತಾರೆ. ನಾವ್ ಬರೋ ತನಕ ನೀನು ಇದನ್ನ ಉಪಯೋಗಿಸ್ಕೊಂಡಿರು ಅಂತ ಹೇಳ್ಬಿಟ್ಟು ಅಲ್ವಾ. ಹೇಗ್ ಸಾಧ್ಯ ಆಯ್ತು? ಅವ್ನ್ ದುಡ್ದಿಲ್ಲ ಅಲ್ವಾ. ನಮ್ಗೆ ಈ ಜನ್ಮದಲ್ಲಿ ನೋಡಿದ್ರೆ ಅವನೇನು ಕಷ್ಟನೇ ಪಟ್ಟಿಲ್ಲ, ಆದ್ರೆ ಅವ್ನು ಇವಾಗ ಇದೆಲ್ಲವನ್ನ ಅನುಭವಿಸ್ತಿದ್ದಾನೆ. ಹೇಗೆ ಸಾಧ್ಯ ಆಯ್ತು? ಭಗವಂತನ ಕೃಪೆ. ಹಾ ಅಲ್ವಾ. ಸೊ ಅವ್ನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮ ಫಲಗಳ ಅನುಗುಣವಾಗಿ ಈಗ ಭಗವಂತ ಒಂದು ಅನುಮತಿಯನ್ನ ಕೊಟ್ಟಿದ್ದಾನೆ ಪ್ರಕೃತಿಗೆ. ನೀನು ಎಲ್ಲಾ ಒಂದು ವಾತಾವರಣವನ್ನ ಅವನಿಗೆ ಕಲ್ಪಿಸಿಕೊಡು, ಅನುಕೂಲಕರವಾದ ವಾತಾವರಣವನ್ನ ಕಲ್ಪಿಸಿಕೊಡು ಅಂತ ಹೇಳ್ಬಿಟ್ಟು. ಇದು ನಮಗೂ ಭಗವಂತನಿಗೂ ಮತ್ತೆ ಪ್ರಕೃತಿಗೂ, ಮೂರು ಜನಗಳಿಗೂ ಇರುವಂತಹ ಸಂಬಂಧ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನಾದ ಪ್ರತಿಯೊಂದರ ಮೇಲ್ವಿಚಾರಕನಾದ ಮತ್ತು ಸಂಭವಿಸುವ ಎಲ್ಲದರ ಸಾಕ್ಷಿಯಾದ ನಿನಗೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳು. ನೋಡಿ, ಪರಮಾತ್ಮನನ್ನ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ. ಅವರೆಲ್ಲದನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲದಕ್ಕೂ ಸಾಕ್ಷೀಭೂತನಾಗಿ ಅವರಿದ್ದಾರೆ. ಅಂತಹ ಪರಮಾತ್ಮನಿಗೆ ನಾನು ನೋಡಿ ಯಾವ ತರ ನಮಸ್ಕಾರ, ಗೌರವ ಪೂರ್ವಕ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ನೀನೇ ಪರಮ ಪುರುಷ ಅಲ್ವಾ. ಭಗವಂತ ಅವ್ರ ಪರಮ ಪುರುಷ. ಪುರುಷ ಅಂದ್ರೆ ಏನರ್ಥ? ಪುರುಷ ಅಂದ್ರೆ ಏನಂತ ಅರ್ಥ ತಿಳ್ಕೊಂಡ್ರಿ? ಭೋಗಿಸುವವನು ಅಲ್ವಾ. ಸೊ ಯಾರು ಪುರುಷ? ನಿಜವಾದ ಪುರುಷ ಯಾರು? ಭಗವಂತ ಮಾತ್ರನೇ ಅಲ್ವಾ. ನಾವ್ ಯಾರನ್ನು ಪುರುಷ ಅಲ್ಲ. ಆದ್ರೆ ನಾವು ಪುರುಷರಾಗ್ಬೇಕಂತ ಇಚ್ಛೆ ಪಟ್ಟಿದ್ದಕ್ಕೆ ನಮ್ಗೆ ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಆಯ್ತು, ನಿಮ್ಮ ಆಸೆಯನ್ನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಲೌಕಿಕ ಪ್ರಕೃತಿ ಹಾಗೂ ಸಮಸ್ತ ಲೌಕಿಕ ಶಕ್ತಿಯ ಮೂಲವಾಗಿದ್ದೀಯೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಭಗವಂತನ ಶಕ್ತಿಗಳನ್ನ ಹೇಗೆ ನೀವು ವಿಂಗಡಿಸ್ಬೋದು? ಭಗವಂತನ ಶಕ್ತಿಗಳನ್ನ 6 ಭಾಗ. ಭಗವಂತನ ಶಕ್ತಿಯನ್ನ ಹೇಗೆ ವಿಂಗಡಿಸ್ತೀರಾ? ಹರೇ ಕೃಷ್ಣ. ಎಲ್ಲರೂ ಬ್ಯುಸಿ ಆಗಿದ್ದೀರಾ? ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಭಗವಂತನ ಶಕ್ತಿಗಳನ್ನ ಹೇಗೆ ವಿಂಗಡಿಸ್ತೀರಾ? ಮಾತಾಜಿ 3 ಮಾತಾಜಿ. ಒಂದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಮಾತಾಜಿ. ಅಲ್ವಾ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ. ಸೊ ಇಲ್ಲಿ ಯಾವ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿ ಲೌಕಿಕ ಅಂದ್ರೆ ಇದು ಬಹಿರಂಗ ಶಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ಬಹಿರಂಗ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಏನು ಗಜೇಂದ್ರನಿಗೆ ಗೊತ್ತಿದೆ ಅಲ್ವಾ, ಈ ಲೌಕಿಕ ಪ್ರಕೃತಿ ಮತ್ತೆ ಸಮಸ್ತ ಲೌಕಿಕ ಶಕ್ತಿಯ ಮೂಲ ನೀನೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಮೂರೇ ಇರೋದು ಭಗವಂತನ ಶಕ್ತಿ. ಈ 3 ಶಕ್ತಿ ಬಿಟ್ರೆ ಬೇರೆ ಏನು ಇಲ್ಲ. ಅದಕ್ಕಿನ್ನ ನಾವು ಇನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಭಗವಂತನಿಗಿರೋದು 2 ಶಕ್ತಿಗಳು, ಒಂದು ಪರಾಶಕ್ತಿ, ಒಂದು ಅಪರಾಶಕ್ತಿ ಅಲ್ವಾ. ಸೊ ಪರಾಶಕ್ತಿ ಅಂತಂದ್ರೆ ಯಾವುದು? ಎಲ್ಲ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅದೆಲ್ಲನೂ ಸಹ ಪರಾಶಕ್ತಿಗೆ ಬರುತ್ತೆ. ಮತ್ತೆ ಅಪರಾಶಕ್ತಿ ಅಂತಂದ್ರೆ ಈ ಲೌಕಿಕವಾದದ್ದು ಏನೆಲ್ಲ ಇದೆ ಅದೆಲ್ಲಾನು ಸಹ ಅಪರಾಶಕ್ತಿಗೆ ಬರುತ್ತೆ. ಈ 2 ಇರೋದು. ಇದನ್ ಬಿಟ್ರೆ ಇನ್ಯಾವುದೂ ಇಲ್ಲ. ನಿಜವಾಗ್ಲೂ ನೋಡ್ಬೇಕು ಅಂತಂದ್ರೆ ನಾವು ಜೀವರಾಶಿಗಳೆಲ್ಲನೂ ಸಹ ಯಾವ ಶಕ್ತಿಗೆ ಬರ್ತೀವಿ? ಪರಾಶಕ್ತಿ ಮತ್ತೆ ಅಥವಾ ಅಪರಾಶಕ್ತಿ ಯಾವ್ದಕ್ ಬರ್ತೀವಿ? ಇಲ್ಲ ರೇಖಾ ಮಾತಾಜಿ, ನಾವೆಲ್ಲ ಯಾವ ಶಕ್ತಿ ಬರ್ತೀವಿ? ತಟಸ್ಥ. ಇಲ್ಲಿ ಪರ ಮತ್ತೆ ಅಪರ 2 ಇರೋದು. ಅಪರಾಶಕ್ತಿ. ಮತ್ತಾರಾದ್ರು? ಪರ ಮಾತಾಜಿ. ಪರಾಶಕ್ತಿ ಅಲ್ವಾ. ನಾವು ಚೇತನಾತ್ಮರರು, ಭಗವಂತನ ವಿಭಿನ್ನ ಅಂಶಗಳು ನಾವು ಅಲ್ವಾ. ಸೊ ನಾವು ಭಗವಂತನ ಅಂಶಗಳಾಗಿದ್ವಿ. ನಮಗೆ ಈ ದೇಹ ಏನ್ ಬಂದಿದೆ ಇದು ಮಾತ್ರ ಭಗವಂತನ ಅಪರಾಶಕ್ತಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡು, ನೀನು ಲೌಕಿಕ ದೇಹದ ಒಡೆಯನೂ ಆಗಿದ್ದೀಯೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆಲ್ಲ ಈ ದೇಹ ಏನಿದೆ ಅದು ಬಹಿರಂಗ ಶಕ್ತಿಯಿಂದ ಬಂದಿರೋದು. ನಾವು ಆಕ್ಚುಲಿ ಭಗವಂತನ ಅಂತರಂಗ ಶಕ್ತಿ ಅಂದ್ರೆ ನಾವು ಭಗವಂತನ ಪರಾಶಕ್ತಿ ನಾವು. ಸೊ ನಮ್ಗೆ ಈ ದೇಹ ಏನಿದೆ ಅದು ಅಪರಾಶಕ್ತಿಯಿಂದ ಆಗಿದೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ದೇಹದ ಈ ಲೌಕಿಕ ದೇಹ ಏನಿದೆ ಅದರ ಒಡೆಯನು ನೀನೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನೀನು ಪರಮ ಪೂರ್ಣ ಅಲ್ವಾ. ನಾವು ಅದು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಅಂತ ನಾವು
ಇಲ್ಲಿ ಕೇಳಿದೀವಿ ಅಲ್ವಾ? ಸೊ ಅದು ನೋಡಿ, ಗಜೇಂದ್ರನು ಸಹ ಇಲ್ಲಿ ಹೇಳ್ತಾ ಇದಾರೆ, ಭಗವಂತ ಪರಮ ಪೂರ್ಣ ಅಂತ ಹೇಳ್ತಾ ಇದಾರೆ, ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಹರೇ ಕೃಷ್ಣ. ಯಾರಾದ್ರೂ ಓದಿ ಭಾವಾರ್ಥವನ್ನು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯಲ್ಲಿ 13.3 ಭಗವಂತನು ಹೀಗೆ ಹೇಳುತ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿತ್ತಿ ಸರ್ವ ಕ್ಷೇತ್ರೇಶು ಭಾರತ. ಹೇ ಭರತ ವಂಶಜನೇ, ನಾನು ಎಲ್ಲಾ ದೇಹಗಳನ್ನು ತಿಳಿದವನೆಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಾನು ಈ ದೇಹ ಅಥವಾ ಇದು ನನ್ನ ದೇಹ ಎಂದು ಭಾವಿಸುತ್ತೇವೆ. ಆದರೆ ವಾಸ್ತವವಾಗಿ ಸತ್ಯವು ಬೇರೆಯಾಗಿದೆ. ಪರಮಸ್ವಾಮಿಯು ನಮಗೆ ನಮ್ಮ ದೇಹಗಳನ್ನು ನೀಡಿದ್ದಾನೆ. ಕ್ಷೇತ್ರಜ್ಞನೂ ಆಗಿರುವ ಜೀವಿಯು ಅಥವಾ ದೇಹವನ್ನು ತಿಳಿದವನು ದೇಹದ ಏಕೈಕ ಸ್ವಾಮಿಯಲ್ಲ. ದೇಹದ ವಾಸ್ತವಿಕ ಸ್ವಾಮಿಯು ಪರಮ ಕ್ಷೇತ್ರಜ್ಞನಾದ ದೇವೋತ್ತಮ ಪರಮ ಪುರುಷ. ಉದಾಹರಣೆಗೆ, ನಾವೊಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ವಾಸ ಮಾಡಬಹುದು, ಆದರೆ ಮನೆಯ ಒಡೆಯನೇ ಅದರ ನಿಜವಾದ ಸ್ವಾಮಿ. ಅದೇ ಪ್ರಕಾರವಾಗಿ ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ಒಂದು ನಿರ್ದಿಷ್ಟ ದೇಹವನ್ನು ನಮಗೆ ನೀಡಬಹುದು, ಆದರೆ ಆ ದೇಹದ ವಾಸ್ತವಿಕ ಒಡೆಯನು ದೇವೋತ್ತಮ ಪರಮಪುರುಷನೇ. ಅವನನ್ನು ಸರ್ವಾಧ್ಯಕ್ಷ ಎಂದು ಕರೆಯುತ್ತಾರೆ, ಏಕೆಂದರೆ ಈ ಲೌಕಿಕ ಪ್ರಪಂಚದ ಪ್ರತಿಯೊಂದು ಅವನ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯ ಮಾಡುತ್ತದೆ. ಇದು ಭಗವದ್ಗೀತೆಯಲ್ಲಿ 9.10 ಖಚಿತಗೊಂಡಿದೆ. ಅಲ್ಲಿ ಭಗವಂತನು ಮಯಾದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಎಂದು ಹೇಳಿದ್ದಾನೆ. ಅಂದರೆ, ಏ ಕುಂತಿಪುತ್ರನೇ, ನನ್ನ ನಿರ್ದೇಶನದಲ್ಲಿ ಕಾರ್ಯ ಮಾಡುವ ಪ್ರಕೃತಿಯು ಸಕಲ ಚರಾಚರ ಜೀವಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಕೃತಿಯಿಂದ ಜಲಚರಗಳು, ಸಸ್ಯಗಳು, ವೃಕ್ಷಗಳು, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಮಾನವರು ಮತ್ತು ದೇವತೆಗಳು ಮುಂತಾದವನ್ನು ಒಳಗೊಂಡ ಅಸಂಖ್ಯಾತ ಜೀವ ವೈವಿಧ್ಯಗಳೂ ಬರುತ್ತವೆ. ಪ್ರಕೃತಿಯೇ ಮಾತೆ, ದೇವೋತ್ತಮ ಪರಮಪುರುಷನೇ ತಂದೆ, ಅಹಂ ಬೀಜ ಪ್ರದಾಪಿತಃ. ಪ್ರಕೃತಿಯು ನಮಗೆ ಲೌಕಿಕ ದೇಹಗಳನ್ನು ಕೊಡಬಲ್ಲದು, ಆದರೆ ಚೇತನ ಹರೇ ಕೃಷ್ಣ ಆತ್ಮರಾಗಿ ಮಾತಾಜಿ. ನಾವು ಮತ್ತಾರಾದ್ರೂ ಓದ್ಲಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಮತ್ತಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಹಾ, ಓದಿ ಮಾತಾಜಿ. ಪ್ರಕೃತಿಯ ನಮಗೆ ಲೋಕ ದೇಹಗಳನ್ನು ಕೊಡಬಲ್ಲದು, ಆದರೆ ಚೇತನ ಆತ್ಮರಾಗಿ ನಾವು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶಗಳಾಗಿದ್ದೇವೆ. ಭಗವದ್ಗೀತೆಯಲ್ಲಿ 15.7 ಇದು ದೃಢಪಡಿಸಲ್ಪಟ್ಟಿದೆ. ಮಮೇಯ ವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಈ ಲೋಕ ಪ್ರಪಂಚದ ಉತ್ಪತ್ತಿಯಲ್ಲಿ. ಆದುದರಿಂದ ಈ ಶ್ಲೋಕದಲ್ಲಿ ಭಗವಂತನನ್ನು ಆತ್ಮ ಮೂಲ ಎಂದು ವರ್ಣಿಸಿದೆ. ಎಂದರೆ ಪ್ರತಿಯೊಂದರ ಮೂಲ, ಆಕಾರ ಎಂದು ಅರ್ಥ. ಅವನು ಸಕಲ ಅಸ್ತಿತ್ವಗಳ ಬೀಜ. ಬೀಜಂ ಮಾಂ ಸರ್ವಭೂತಾನಂ. ಭಗವದ್ಗೀತೆಯಲ್ಲಿ 14.4 ಭಗವಂತನು ಹೀಗೆ ಹೇಳುತ್ತಾನೆ, ಸರ್ವಯೋನೀಶು ಕೌಂತೆಯ ಮೂರ್ತಾಯ ಸಂಭವತಿ ತಾಸಂ ಬ್ರಹ್ಮ ಮಹದ್ಯೋನಿರಹಂ ಬೀಜ ಪ್ರದಾಪಿತ. ಏ ಕುಂತಿಪುತ್ರನೇ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತು. ಹರೇ ಕೃಷ್ಣ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹೇ ಕುಂತಿ ಪುತ್ರನೇ, ಎಲ್ಲ ಜೀವ ಜಾತಿಗಳಲ್ಲಿ ಬರುವ ಸಕಲ ಜೀವರಾಶಿಗಳಿಗೆ ಈ ಲೌಕಿಕ ಪ್ರಕೃತಿಯಲ್ಲಿ ಜನ್ಮ ತಳೆಯಲು ಅವಕಾಶ ನೀಡಿದ ಬೀಜಪ್ರದ ತಂದೆಯೇ ನಾನು. ಸಸ್ಯಗಳು, ವೃಕ್ಷಗಳು, ಕ್ರಿಮಿಕೀಟಗಳು, ಜಲಚರ, ದೇವತೆಗಳು, ಪಶುಗಳು, ಪಕ್ಷಿಗಳು ಮತ್ತು ಇತರ ಎಲ್ಲ ಜೀವಿಗಳು ಪರಮ ಪ್ರಭುವಿನ ಪುತ್ರರು ಅಥವಾ ಆದರೆ ಅವರು ವಿವಿಧ ಮನೋಧರ್ಮದಿಂದ ಹೋರಾಡುತ್ತಿರುವುದರಿಂದ ಅವರಿಗೆ ವಿವಿಧ ರೀತಿಯ ದೇಹಗಳನ್ನು ನೀಡಲಾಗಿದೆ. ಮನಃ ಸಷ್ಟಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನೆ ಕರ್ಷತಿ. ಹೀಗೆ ಅವರು ದೇವೋತ್ತಮ ಪರಮ ಪ್ರಭುವಿನಿಂದ ಗರ್ಭೀಕೃತವಾದ ಪ್ರಕೃತಿಯ ಪುತ್ರರಾಗಿದ್ದಾರೆ. ಈ ಲೌಕಿಕ ಪ್ರಪಂಚದ ಪ್ರತಿಯೊಂದು ಜೀವಿಯು ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದೆ. ವಿಕಾಸದ ಪ್ರಕ್ರಿಯೆಯಲ್ಲಿ ಜನನ ಮರಣಗಳ ಆವರ್ತನೆಯಿಂದ ಬಿಡುಗಡೆ ಅಥವಾ ಮುಕ್ತಿಯನ್ನು ಪಡೆಯಲು ಇರುವ ಏಕಮೇವ ಮಾರ್ಗವೆಂದರೆ ಸಂಪೂರ್ಣ ಶರಣಾಗತಿ. ಇದನ್ನು ನಮಃ ಎಂಬ ಶಬ್ದದಿಂದ ಸೂಚಿಸಲಾಗಿದೆ. ನಾನು ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ನಿನಗೆ ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ ಈ ಭಾವಾರ್ಥದಲ್ಲಿ? ಇಲ್ಲಿ ಎರಡು ವಿಷಯ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನಿಮ್ಗೆ.
ಇದರಲ್ಲಿ ಕನ್ಫ್ಯೂಷನ್ ನಮ್ಗೆ ಇರ್ಕೂಡ್ದು. ಸೊ ಏನು ಅರ್ಥ ಆಯ್ತು ನಿಮ್ಗೆ? 2 ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದಾರೆ ನಮ್ಗೆ, ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಭಗವದ್ಗೀತೆಯಲ್ಲೂ ಸಹ ಇದನ್ನ ನಾವು ಓದಿದೀವಿ. ನಾನು ಇದಕ್ಕಿಂತ ಮುಂಚೆನೂ ಸಹ ನಾನು ನಿಮ್ಗೆ ಈಗ ಹೇಳಿದೆ, ಜಸ್ಟ್ ಹೇಳಿದೆ ನಾನು. ಮಾತಾಜಿ, ನಾನು ಈ ಒಂದು ದೇಹ ಅಲ್ಲ ಆತ್ಮ, ಮತ್ತೆ ನಮಗೆ ಈ ಒಂದು ದೇಹದ ವಿಷಯದ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಕ್ಷೇತ್ರ ಅಷ್ಟೇ. ಆದ್ರೆ ಭಗವಂತನಿಗೆ ಸಕಲ ವಿಷಯಗಳು, ಎಲ್ಲದೊಂದು ದೇಹ ಸ್ಥಿತಿಗಳ ಬಗ್ಗೆನೂ ಕೂಡ ಗೊತ್ತಿರ್ತದೆ ಪರಮ ಪುರುಷನಿಗೆ. ಭಗವಂತ ಪರಮ ಪುರುಷ, ಒಂದೇ ಪುರುಷ ಅಂದ್ರೆ ಪರಮ ಪುರುಷ. ಭಗವಂತ ಮಾತ್ರ ಪುರುಷ, ಮತ್ತೆ ಉಳಿದವ್ರು ಯಾರು ಇದಲ್ಲ ಅಂತ. ಅವರೇ ಎಲ್ಲರಿಗೆ ಇದು ಕೊಟ್ಟದಂತ. ಧನ್ಯವಾದಗಳು. ಹಾಗೆ ಬೇರೆ ಬೇರೆ ಜೀವಿಗಳಾಗಿ ನಾವು ಬಂದಿದ್ದೇವೆ. ಹಾಗಾಗಿ ನಾವೆಲ್ಲರೂ ಸಫರ್ ಆಗ್ತಿದ್ದಾರೆ ಜನ್ಮ ಮತ್ತು ಜರಾವ್ಯಾಧಿಯಲ್ಲಿ. ಅದರಿಂದ ಹೊರಗೆ ಬರಬೇಕಾದ್ರೆ ಒಂದೇ ಒಂದಂದ್ರೆ ಭಕ್ತಿ ಸೇವೆ ಬಂದ ಮಾತ್ರ ಇದು ಶರಣಾಗತಿ, ಸಂಪೂರ್ಣ ಶರಣಾಗತಿ ಭಗವಂತನಿಗೆ ನಾವು ಸಂಪೂರ್ಣ ಶರಣಾಗಬೇಕು. ಹಾಗೂ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನ ಕೃಪೆ ಇದ್ರೆ ನಾವು ಇಲ್ಲಿಂದ ನಮ್ಗೆ ಇದು ಸಿಗ್ಬೋದಂತ, ಭಗವಂತನ ಲೋಕಕ್ಕೆ ನಾವು ತೆರಳಬಹುದಂತ. ಹರಿಬೋಲ್. ಧನ್ಯವಾದ. ಸೊ ಇಲ್ಲಿ ನಾವ್ ಎರಡನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು, ನಾವೀ ದೇಹ ಅಲ್ಲ ಅಲ್ವಾ, ನಾವ್ ಯಾರು? ನಾವು ಆತ್ಮ ಅಲ್ವಾ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಭಗವಂತನ ವಿಭಿನ್ನ ಅಂಶ ಅಲ್ವಾ. ಸೊ ನಾವು ಬೇರೆ ಬೇರೆ ತರ ಇಚ್ಛೆಯನ್ನ ಪಟ್ವಿ, ಅದಕ್ಕೋಸ್ಕರ ನಮ್ಗೆ ಭಗವಂತ ಏನ್ ಮಾಡಿದ್ದಾರೆ, ಅದನ್ನ ಅನುಭವಿಸ್ಲಿಕ್ಕೆ ಈ ದೇಹವನ್ನ ಕೊಟ್ಟಿದ್ದಾರೆ. ಹೇಗೆ ಅರ್ಥ ಮಾಡ್ಕೊಳೋದು? ಸೊ ಇವಾಗ ಇಲ್ಲಿಂದ ಯಾವ್ದೋ ಒಂದು ಪ್ಲೇಸ್ಗೆ, ನಿಯರ್ ಬೈ ಪ್ಲೇಸ್ಗೆ ಹೋಗ್ಬೇಕು ಅಲ್ವಾ. ನಾನು ಸೈಕಲ್ ಅಲ್ಲಾದ್ರೂ ಹೋಗ್ಬೋದು, ಕಾರಲ್ಲಾದ್ರೂ ಹೋಗ್ಬೋದು ಅಲ್ವಾ, ಬಸ್ಸಲ್ಲಾದ್ರೂ ಹೋಗ್ಬೋದು, ಟ್ರೈನ್ ಅಲ್ಲಾದ್ರೂ ಹೋಗ್ಬೋದು ಅಲ್ವಾ, ಏರೋಪ್ಲೇನ್ ಅಲ್ಲಾದ್ರೂ ನಾನು ಹೋಗ್ಬೋದು ಅಲ್ವಾ. ಸೊ ಇವಾಗ ನಾನು ಏನ್ ಇಚ್ಛೆ ಪಟ್ಟೆ, ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಇಚ್ಛೆ ಪಟ್ಟೆ. ಅವಾಗ ಏನಾಗುತ್ತೆ, ನಾನು ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? ನಾನು ಏನನ್ನ ಉಪಯೋಗಿಸ್ಬೇಕು ಇವಾಗ? ಫ್ಲೈಟ್ ಉಪಯೋಗಿಸ್ಬೇಕು ಅಲ್ವಾ. ಸೊ ಇವಾಗ ಮತ್ತೆ ನಾನು ನಡ್ಕೊಂಡು ನಿಧಾನಕ್ಕೆ ಹೋಗ್ತೀನಿ ಅಂತಂದ್ರೆ ನಾನು ಏನನ್ನ ಉಪಯೋಗಿಸ್ಬೋದು? ಸೈಕಲ್ ಅನ್ನ ಉಪಯೋಗಿಸ್ಬೋದು ಅಲ್ವಾ. ಅಂದ್ರೆ ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಿದೆ? ನನ್ನ ಇಚ್ಛೆಯಲ್ಲಿ ವ್ಯತ್ಯಾಸ ಆಗ್ತಿದೆ ಅಲ್ವಾ. ಸೊ ನಾನ್ ಇವಾಗ ಇಚ್ಛೆ ಪಡ್ತಾ ಇದ್ದೀನಿ, ಸೊ ನಾನು ಫಾಸ್ಟ್ ಆಗಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ನನಗೆ ಸಹಕರಿಸುವಂತಹ ಒಂದು ವೆಹಿಕಲ್ ಯಾವುದು? ಫ್ಲೈಟ್ ಅಲ್ಲಿ ಹೋಗ್ಬೇಕು. ಇವಾಗ ಸೈಕಲ್ ದೇಹವನ್ನ ಹೊಂದಿ ಸೈಕಲ್ ಅನ್ನ ಇಟ್ಕೊಂಡು, ಆ ವೆಹಿಕಲ್ ಅನ್ನ ಇಟ್ಕೊಂಡು ನಾನು ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದೇ ತರನೇ ಈಗ ಭಗವಂತ ನಮ್ಗೆ ಇವಾಗ ನಾವು ಆಸೆ ಪಟ್ಟಿದೀವಿ ಅಲ್ವಾ, ನಾನು ಒಡೆಯನಾಗ್ಬೇಕು ಅಂತ ಎಷ್ಟೊಂದು ಇಚ್ಛೆಗಳನ್ನ ನಾನು ಅನುಭವಿಸ್ಬೇಕು. ಕೃಷ್ಣನೇ ಯಾಕೆ ಆ ಎಲ್ಲವನ್ನ ಅನುಭವಿಸ್ಬೇಕು, ಅವನೇ ಯಾಕೆ ಪುರುಷ ಅಲ್ವಾ, ನಾನು ಪುರುಷನಾಗ್ಬೇಕಂತ ಇಚ್ಛೆ ಪಟ್ಟಿದ್ದಕ್ಕೆ ನಮ್ಗೆ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಅವ್ರು ನಮ್ಗೆ ಇಲ್ಲಿ ಕಳಿಸಿದ್ರೆ. ಇಲ್ಲಾಂದ್ರೆ ಅವ್ರು ಈ ಒಂದು ಭೌತಿಕ ಪ್ರಪಂಚವನ್ನು ಸೃಷ್ಟಿ ಮಾಡೋ ಅಗತ್ಯನೇ ಇರ್ಲಿಲ್ಲ ಅಲ್ವಾ. ಆದ್ರೆ ನಾವು ಭಗವಂತನಿಂದ ನಾವು ದೂರ ಬಂದು ನಾವೇ ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವ್ರು ನಮ್ಗೆ ಎಷ್ಟೇ ಅವ್ರು ನಮ್ಗೆ ತಿಳುವಳಿಕೆಯನ್ನ ಕೊಟ್ರು ಸಹ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ. ಸೊ ಅದಕ್ಕೆ ಕೊನೆಗೆ ಏನ್ ಮಾಡಿದ್ರು ನಮ್ಗೆ, ಸರಿ ನಿಮ್ಮ ಆಸೆಗಳನ್ನ ನೆರವೇರಿಸ್ಕೊಳ್ಲಿಕ್ಕೆ ಅಗತ್ಯವಾದ ಒಂದು ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ನಾವು ಆ ಒಂದು ಮೂಲ ಶರೀರದಲ್ಲಿ ನಾವ್ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ ಇವಾಗ ನನ್ನ ಶರೀರದಲ್ಲಿ ನಾನು ಏನ್ ಮಾಡ್ಬೋದು, ಈ ಶರೀರವನ್ನ ಇಟ್ಕೊಂಡು ನಾನು ನಡ್ಕೊಂಡ್ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ನಾನು ಇವಾಗ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಬೇರೆ ಒಂದು ವೆಹಿಕಲ್ ಅನ್ನ ಉಪಯೋಗಿಸ್ಬೇಕು ಅಲ್ವಾ. ನನ್ನ ಮೂಲ ಶರೀರದಲ್ಲಿ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ, ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ನಾನು ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ನಾನು ಒಂದು ಏರೋಪ್ಲೇನ್ ಅನ್ನೇ ನಾನು ಉಪಯೋಗಿಸ್ಬೇಕು ಅಲ್ವಾ. ಅದಕ್ಕೆ ಭಗವಂತ ನಮ್ಗೆ ಏನ್ ಮಾಡಿದ್ರು, ಈ ಮೂಲ ಒಂದು ಶರೀರ ಏನಿದೆ ಅದ್ರಲ್ಲಿ ನೀವು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮೂಲ ಒಂದು ಸ್ಥಾನ, ನಮ್ಮ ಶಾಶ್ವತ ಸ್ಥಾನ ಏನು, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ. ನಮ್ಗೆ ಅಷ್ಟೇ ಮಾಡ್ಲಿಕ್ಕೆ ಆಗೋದು, ನಾವು ಭಗವಂತನ ಸೇವೆಯನ್ನ ಅಷ್ಟೇ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇರೋದು ನಮ್ಮ ಆಧ್ಯಾತ್ಮಿಕ ಶರೀರದಲ್ಲಿ. ಆದ್ರೆ ನಾವಿವಾಗ ಈ ತರ ಒಂದು ಪಾಪಪೂರ್ಣ ಇಚ್ಛೆಯನ್ನ ಪಡ್ತಾ ಇರೋದಕ್ಕೆ ನಮ್ಗೆ ಭಗವಂತ ಒಂದು ವೆಹಿಕಲ್ ಅನ್ನ ಕೊಡ್ತಾ ಇದ್ದಾರೆ. ಆಯ್ತು, ನಿಮ್ಮ ಆಸೆನ ನೆರವೇರಿಸ್ಕೊಳ್ಳಿ ಅಂತ. ನನಗೆ ಇವಾಗ ಹಾರಾಡ್ಬೇಕು ಅಂತ ಇಚ್ಛೆ ಇದ್ರೆ ನನಗೆ ಎಂತಹ ಒಂದು ದೇಹವನ್ನ ಕೊಡ್ತಾರೆ ಭಗವಂತ? ಹಕ್ಕಿಯ ಶರೀರವನ್ನ ಕೊಡ್ತಾರೆ. ಇಲ್ಲ ನಾನು ನೀರಲ್ಲಿ ನಾನು ಡೀಪ್ ಆಗಿ ನಾನು ಈಜಾಡ್ಬೇಕು ಅಂತಂದ್ರೆ ನಮ್ಗೆ ಭಗವಂತ ಏನನ್ನ ಕೊಡ್ತಾರೆ? ಮೀನಿನ ಶರೀರವನ್ನ ಕೊಡ್ತಾರೆ ಅಲ್ವಾ. ಇಲ್ಲ ನನಗೆ ತುಂಬಾ ಭೋಗ ಜೀವನವನ್ನ ನಾನು ನಡೆಸ್ಬೇಕು, ನನಗೆ ಇವಾಗ 10 ಜಾಮೂನ್ ತಿಂದ್ರೆ ನನಗೆ
ಅಂದ್ರೆ ಅಷ್ಟು ತೃಪ್ತಿ ಆಗೋದಿಲ್ಲ, ನಾನು ಸಾವಿರಾರು ಜಾಮೂನನ್ನ ತಿನ್ಬೇಕು ನಾನು, ಅಲ್ವಾ? ಆತರ ಒಂದು ಇಚ್ಛೆ ಬರುತ್ತೆ. ಆವಾಗ ಭಗವಂತ ಏನ್ ಮಾಡ್ತಾರೆ? ಯಾವ ಶರೀರವನ್ನ ಕೊಡ್ತಾರೆ ಭಗವಂತ ನಮ್ಗೆ? ಅಂದಿದ್ದೀರಿ. ಹ ಹೊಟ್ಟೆ ಬಾಕನ್ನ. ಇಲ್ಲ, ಮತ್ತೆ ಹಂದಿ ಹೊಲಸು ಎಲ್ಲಾನು ತಿನ್ನುತ್ತೆ ಮಾತಾಜಿ. ಭೋಗ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಭೋಗ ಜೀವನ. ಆನೆ ಆಗಲ್ಲ. ಆನೆ ತಿನ್ನೋದೇ ಇಲ್ಲ ಅದು ಜಾಮೂನ, ಪ್ರಾಣಿ ಅದು ಹುಲ್ಲನ್ನ ಅಷ್ಟೇ ತಿನ್ನುತ್ತೆ ಅಲ್ಲ. ಯಾವ ಹೆಚ್ಚು ಭೋಗ ಮಾಡ್ಲಿಕ್ಕೆ ನಮ್ಗೆ ಯಾವ ಶರೀರ ಬೇಕು? ರಾಕ್ಷಸ ಆಗ್ಬಹುದು, ರಾಕ್ಷಸ ಮಾತಾಜಿ. ನಾರ್ಮಲಿ 100 ಗುಲಾಬ್ ಜಾಮೂನ್ ತಿನ್ನಿಕ್ ದೇವತೆಗಳ ಶರೀರ ಮಾತಾಜಿ, ದೇವತೆಗಳ ಶರೀರ ಬೇಕು. ಅದಕ್ಕೆ ಎಲ್ಲರಿಗೂ ಏನ್ ಆಸೆ ಇದೆ? ಸ್ವರ್ಗ ಸುಖ ಅನುಭವಿಸ್ಬೇಕು ಅಂತ ಅಲ್ವಾ? ಪರಿಪೂರ್ಣ ಭೋಗ ಜೀವನ ಅಂದ್ರೆ ಅಲ್ಲಿ ಸ್ವರ್ಗದಲ್ಲಿ ಅಲ್ವಾ? ಅದಕ್ಕೆ ಅವರಲ್ಲಿ ಸೋಮರಸವನ್ನ ಪಾನ ಮಾಡ್ತಾರೆ. ಸೋಮರಸ ಪಾನ ಮಾಡಿದಾಗ ದೇಹ ಅಷ್ಟು ಸದೃಢ ಆಗತ್ತೆ ಅಲ್ವಾ? ಇವಾಗ ನೋಡಿ, ನನಗೆ ಇಚ್ಛೆ ಇದ್ರೂ ಸಹ ನನಗೆ ಮನುಷ್ಯ ಜನ್ಮದಲ್ಲಿ ದೇಹದಲ್ಲಿ ನನ್ನ ಕೈಲಿ ಆಗಲ್ಲ. 10 ಜಾಮೂನ್ ಅಂದ್ರೆ ವಯಕ್ ಅನ್ಸುತ್ತೆ ಅಲ್ವಾ? ಅಕಸ್ಮಾತ್ ಕಷ್ಟಪಟ್ಟು ತಿಂದ್ರು ಏನಾಗುತ್ತೆ? ಮತ್ತೆ ನಾನು ಅದ್ರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲವನ್ನ, ಅದರ ಕಾಂಪ್ಲಿಕೇಶನ್ಸ್ ಎಲ್ಲವನ್ನ ನಾನು ಅನುಭವಿಸ್ಬೇಕು ಅಲ್ವಾ? ತಿಂದಾದ್ಮೇಲೆ ಅಜೀರ್ಣ ಏನಾಗುತ್ತೆ, ಅದರಿಂದ ಏನೆಲ್ಲ ರೋಗಗಳು ಬರ್ತದೆ ಎಲ್ಲವನ್ನ ಅನುಭವಿಸ್ಬೇಕು. ಆದ್ರೆ ಸ್ವರ್ಗದಲ್ಲಿ ಆ ತರ ಅಲ್ಲ. ಯಾಕಂದ್ರೆ ಅದರ ದೇವತೆಗಳ ಶರೀರ ಅಷ್ಟು ಅದು ಉನ್ನತವಾಗಿದೆ. ಅದಕ್ಕೇನೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕಂತ ಇಚ್ಛೆ ಪಡೋದು. ಯಾಕೆ ಅವ್ರು ಅನ್ಕೋತಾರೆ? ಇಲ್ಲಿ ಭೌತಿಕ ಪ್ರಪಂಚ ಸಾರಿ ಈ ಭೂಮಿ ಮೇಲೆ ನಮ್ಗೆ ಏನೆಲ್ಲ ಸುಖವನ್ನ ಅನುಭವಿಸ್ಬೇಕು ಅಂತ ಅನ್ಕೋತೀವೋ ಅದಕ್ಕೆ ನಮ್ಮ ಶರೀರ ನಮ್ಗೆ ಅನುವು ಮಾಡ್ಕೊಡೋದಿಲ್ಲ. ಅದು ಸಹಕರಿಸೋದಿಲ್ಲ ನಮ್ಮ ಶರೀರ. ಆದ್ರೆ ಆ ಒಂದು ಎಲ್ಲಿ ಸ್ವರ್ಗದಲ್ಲಿರುವಂತಹ ಸ್ವರ್ಗದಲ್ಲಿರೋ ಶರೀರ ಏನ್ ಮಾಡುತ್ತೆ? ಆ ದೇವತೆಗಳ ಶರೀರದಲ್ಲಿ ನಾವು ಹೆಚ್ಚು ಸುಖವನ್ನ ನಾವು ಅನುಭವಿಸ್ಬೋದು. ಅದಕ್ಕೆ ಎಲ್ಲರೂ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಅವ್ರು ಪರಿತಪಿಸೋದು. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಅಲ್ಲಿ ಹೋಗಿ ಭೋಗ ಜೀವನವನ್ನ ಮಾಡ್ತೀವಿ, ಮತ್ತೆ ನಾವು ಈ ಒಂದು ಜನನ ಮರಣದ ಚಕ್ರದಲ್ಲೇ ನಾವು ಸಿಕ್ಕಾಕೋಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಿಲ್ಲ ನಮ್ಗೆ. ಈಗ ಭಗವದ್ಗೀತೆಗೆ ಬಂದ್ಮೇಲೆನೆ ಅರ್ಥ ಆಗಿದೆ. ಇವಾಗ ನಮ್ಮನ್ನು ಸಹ ಅಂತದೇ ಆಸೆ ಇತ್ತು ಅಲ್ವಾ? ಸ್ವರ್ಗ ಸಿಕ್ಬಿಟ್ರೆ ಸಾಕಪ್ಪ, ಸ್ವರ್ಗಕ್ಕೆ ಹೋಗ್ಬಿಟ್ರೆ ಸಾಕಪ್ಪ, ಅವ್ರು ಸ್ವರ್ಗವಾಸಿ ಆದ್ರು ಅಂತ ಹೇಳ್ಬಿಟ್ಟು ಸಹ ನಾವು ಮಾತಾಡ್ತಾ ಇದ್ವಿ ಅಲ್ವಾ? ಈಗಲೇ ನಮ್ಗೆ ಅದರದ್ದು ಅರ್ಥ ಆಗಿರೋದು. ಸೊ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ನಾವು ಚೇತನಾತ್ಮರು ಅಲ್ವಾ? ಸೊ ನಮ್ಮ ಶರೀರ ಜಡ ವಸ್ತು ಅಲ್ವಾ? ಈ ಶರೀರ ಬಂದಿರೋದು ಭಗವಂತನಿಂದನೇ. ನಮ್ಮ ಆತ್ಮ ಅದನ್ನು ಸಹ ಬಂದಿರೋದು ಭಗವಂತನಿಂದನೇ. ಆದ್ರೆ ಎಲ್ಲಿ ವ್ಯತ್ಯಾಸ ಆಗ್ತಿದೆ? ಆ ಭಗವಂತನ ಅಂತರಂಗ ಶಕ್ತಿಯಿಂದ ಅಥವಾ ಭಗವಂತನ ಪರಾಶಕ್ತಿಯಿಂದ. ಸೊ ನಾವೆಲ್ಲ ಬಂದಿದ್ದೀವಿ, ಎಲ್ಲ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಅಂತ ಏನಿದೆಯೋ ನಾವೆಲ್ಲನೂ ಸಹ ಆ ಭಗವಂತನ ಆ ಒಂದು ವಿಭಿನ್ನ ಅಂಶರು ನಾವೆಲ್ಲರನ್ನೂ ಸಹ. ಅದೇ ಈ ಶರೀರ ಏನಿದೆ ಅದು ಭಗವಂತನ ಆ ಒಂದು ಅಪರಾಶಕ್ತಿ ಅಥವಾ ಬಹಿರಂಗ ಶಕ್ತಿಯಿಂದ ಬಂದಿರೋದು ಅಲ್ವಾ? ಸೊ ನಾವೇನ್ ಮಾಡ್ತಾ ಇದೀವಿ? ಈ ಜಡ ಶರೀರವನ್ನೇ ನಾವು ಅಂತ ಅನ್ಕೊಂಡು ಜೀವನವನ್ನ ಮಾಡ್ತಾ ಇದೀವಿ ಅಲ್ವಾ? ಇಷ್ಟು ದಿವಸ ನಾವ್ ಹಾಗೆ ಅಲ್ವಾ ಜೀವನ ಮಾಡಿದ್ದು? ನಮ್ಮನ್ನ ಈ ದೇಹದಿಂದ ನಾವು ಗುರ್ತಿಸ್ಕೊಂಡ್ವಿ. ಆದ್ರೆ ಈ ದೇಹ ಜಡ ವಸ್ತು, ಒಂದು ವೆಹಿಕಲ್ ತರ ಅಲ್ವಾ? ಇವಾಗ ನಾವು ನಮ್ಮನ್ನ ಒಂದು ಲಾರಿ ಬಸ್ಸು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ನಾವು ಲಾರಿ ಬಸ್ಸ, ಆಟೋನ ಅಥವಾ ಕಾರ? ಇಲ್ಲ, ಅದು ಜಡ ವಸ್ತು ಅಲ್ವಾ? ಸೊ ಅದ್ರಲ್ಲಿ ಒಂದು ಜೀವಾತ್ಮ ಇದ್ರೆ ಅಷ್ಟೇನೆ ಆ ಒಂದು ಜಡವಸ್ತು ಕೆಲಸವನ್ನ ಮಾಡುತ್ತೆ. ಅದೇ ತರ ನಮ್ಮ ಶರೀರದಲ್ಲಿ ಆ ಆತ್ಮ ಇದ್ರೆ ಅಷ್ಟೇನೆ ಈ ಒಂದು ಶರೀರಕ್ಕೆ ಒಂದು ಚಟುವಟಿಕೆ, ಚಲನವಲನಗಳು ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿದ ಹಾಗೇನೆ, ರೇಖಾ ಮಾತಾಜಿ ಹೇಳ್ದ ಹಾಗೇನೆ, ಸೊ ನಾವ್ ಈ ತರ ಶರೀರದಲ್ಲಿ ಬಂಧನಕ್ಕೆ ಒಳಗಾಗ್ಬಿಟ್ಟಿದೀವಿ ಅಲ್ವಾ? ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಆಸೆಗಳನ್ನ ನೆರವೇರಿಸ್ಲಿಕ್ಕೆ ನಾವ್ ಈಗ ಬೇರೆ 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 ಶರೀರಗಳನ್ನ ನಾವು ಪಡಿತಾ ಹೋಗ್ತಾ ಇದೀವಿ ಅಲ್ವಾ? ನಾವ್ ಒಂದ್ ವಿಮಾನದೊಳಗಡೆ ಹೋಗ್ಬಿಟ್ರೆ, ಸೊ ಇವಾಗ ನನಗೆ ಅಲ್ಲಿ ಹಾರಾಡ್ತಾ ಇರ್ಬೇಕಾದ್ರೆ ನನಗೆ ಅನ್ಸ್ಬಿಡುತ್ತೆ, ಇಲ್ಲಪ್ಪ ನಾನು ಇವಾಗ್ಲೂ ಇಮಿಡಿಯೇಟ್ ನಾನು ಕೆಳಗಡೆ ಹೋಗ್ಬಿಡ್ಬೇಕು ಅಂತ. ನನ್ಗೆ ಆಗತ್ತಾ? ಇಲ್ಲ, ಆಗುದಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅವಾಗ? ಆ ವಿಮಾನ ಕೆಳಗಡೆ ಲ್ಯಾಂಡ್ ಆಗೋ ತನಕ ಕಾಯ್ಬೇಕು ಅಲ್ವಾ? ಅದೇ ತರನೇ ಅಷ್ಟೇ. ಇವಾಗ ನಾನು ಒಂದು ದೇಹದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ, ನನ್ನ ಆತ್ಮ ಹೋಗಿ ಅಲ್ಲಿ ಬಂಧನಕ್ಕೆ ಒಳಗಾಗ್ಬಿಟ್ರೆ ನಮಗ್ ಗೊತ್ತೇ ಆಗ್ತಿಲ್ಲ ನಾವ್ ಇಲ್ಲಿ ಬಂಧನಕ್ಕೆ ಒಳಗಾಗಿದೀವಿ ಅಂತ. ಅದಿನ್ನ ಒಂದು ತಮಾಷೆ. ಅಷ್ಟು ನಾವು ಮೂರ್ಖತ್ವ ಅಥವಾ ಭ್ರಮೆಯಲ್ಲಿದ್ದೀವಿ ನಾವು. ಅಷ್ಟು ಭ್ರಮೆಯಲ್ಲಿದ್ದೀವಿ ನಾವು. ಎಲ್ಲಿ ಬಂಧಿತರಾಗಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಶರೀರದಲ್ಲಿ ಬಂಧಿತರಾಗ್ಬಿಟ್ಟಿದೀವಿ. ನಾನು ಇವಾಗ ಬೇಡ, ನನಗೆ ಇದೊಂದು ಶರೀರ, ನನಗೆ ಈ ಒಂದು ಬೇರೆ ಒಂದು ಶರೀರ ಬೇಕು ಅಂದ್ರೂ ಸಹ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಸ್ವತಂತ್ರ ಇಲ್ಲ. ಈ ಶರೀರ ಇರೋ ತನಕನೂ ಸಹ ಭಗವಂತ ಅದೆಷ್ಟು ನಮ್ಗೆ ಆ ಒಂದು ಅವಧಿಯನ್ನ ಕೊಟ್ಟಿದ್ರು, ಅಲ್ಲಿ ತನಕ ನಾನು ಇದ್ರಲ್ಲಿ ಇರ್ಲೇಬೇಕು, ಈ ಶರೀರದಲ್ಲಿ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಮತ್ತೊಮ್ಮೆ ಈ ಒಂದು ಭೌತಿಕ ಶರೀರ ಬೇಡ ಅಂದ್ರೆ ನಾವ್ ಏನನ್ನ ಮಾಡ್ಬೇಕು? ಆ ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರನೇ ಆ ನಮಃ ಅಂತ ಏನು ಒಂದು ಪದ ಬರ್ತಿದೆ ಈ ಒಂದು ಶ್ಲೋಕದಲ್ಲಿ, ಆ ನಮಃ ಅನ್ನೋ ಒಂದು ಪದ ಏನನ್ನ ಸೂಚಿಸುತ್ತೆ ಅಂದ್ರೆ ನಾವು ಭಗವಂತನಿಗೆ ಪರಿಪೂರ್ಣರಾಗಿ ನಾವು ಶರಣಾಗತರಾಗಿದ್ದೀವಿ.
ಅವಾಗಷ್ಟೇ ಭಗವಂತ ನಮ್ಮನ್ನ ಈ ಒಂದು ಭೌತಿಕ ದೇಹದಿಂದ ನಾವು ನಮ್ಗೆ ಮುಕ್ತಿಯನ್ನ ಗೊಳಿಸ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಈ ಭೌತಿಕ ದೇಹವನ್ನು ಸಹ ಭಗವಂತ ಏನನ್ನ ಹೇಳ್ತಾ ಇದ್ದಾರೆ, ನಮ್ಗೆ ಎಲ್ಲ ಈ ಭೌತಿಕ ಶರೀರಗಳನ್ನ ಕೊಟ್ಟಿರೋದು ಯಾರು, ನಾನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಾನೇನೆ ಇವಾಗ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಲ್ವಾ. ಎಲ್ಲ ಜೀವರಾಶಿಗಳನ್ನು ಸಹ ನನ್ನ ವಿಭಿನ್ನ ಅಂಶ. ಆದ್ರೆ ಅವರು ಇಚ್ಛೆಯನ್ನ ಪಟ್ರು ಈ ಒಂದು ಸುಖವನ್ನ ಅನುಭವಿಸ್ಬೇಕಂತ. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಅವ್ರಿಗೆ ವಿಧವಾದ ದೇಹಗಳನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ನಾವ್ ಈಗ 84 ಲಕ್ಷ ಡ್ರೆಸ್ಸಸ್ ಅನ್ನ ನಾವು ಚೇಂಜ್ ಮಾಡ್ಕೊಂಡು ಬಂದಿದೀವಿ ಅಲ್ವಾ. ಆದ್ರೂ ಸಹ ನಮ್ಗಿನ್ನ ಆ ಒಂದು ತೃಪ್ತಿ ಅನ್ನೋದು ಹೋಗೇ ಇಲ್ಲ, ನಮ್ಗೆ ಇಂದ್ರಿಯ ತೃಪ್ತಿ ಅನ್ನೋದು ಹಾಗೇ ಇಲ್ಲ. ನಾವ್ ಮಾಡ್ತಾ ಇರೋದೇ ಅದೇ, ಪುನಃ ಚರ್ವಿತ ಚರ್ವಿಣಾನಾಂ. ನಮ್ಗೆ ಪ್ರಹ್ಲಾದ ಮಹಾರಾಜ ಅದನ್ನೇ ಹೇಳ್ತಾ ಇರೋದು, ನೀವೇನ್ ಮಾಡ್ತಾ ಇದ್ದೀರಾ, ನೀವು ಇದನ್ನ ಒಂದು ಜನ್ಮದಲ್ಲಿ ಅಲ್ಲ, ಕೋಟ್ಯಾಂತರ ಜನ್ಮದಿಂದಲೂ ಇದನ್ನೇ ನೀವು ಮಾಡ್ಕೊಂಡು ಬಂದಿದ್ದೀರಾ. ನೀವು ಮನುಷ್ಯ ಜನ್ಮಕ್ಕೆ ಬಂದಾದಾಗ್ಲೂ ಸಹ ಅಟ್ಲೀಸ್ಟ್ ನೀವು ಈ ಒಂದು ಇಂದ್ರಿಯ ಸುಖದಿಂದ, ನೀವು ಇಂದ್ರಿಯ ಚಾಪಲ್ಯದಿಂದ ನೀವು ಹೊರಗಡೆ ಬನ್ನಿ, ನೀವು ಈ ಮನುಷ್ಯ ಜನ್ಮವನ್ನ ನೀವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಹೇಳೋದು. ಮತ್ತೆ ಇನ್ನ ಏನನ್ನ ಹೇಳ್ತಾ ಇದ್ರೆ ಭಗವಂತ ಇಲ್ಲಿ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ. ಸೊ ನಮ್ಗೆ ಏನನ್ಸುತ್ತೆ, ಈ ದೇಹವನ್ನ ನೋಡಿದ್ರೆ ಓ ಇದು ಪ್ರಕೃತಿಯಿಂದ ಬಂದಿದೆ ನಮ್ಗೆ ಈ ದೇಹ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರಕೃತಿನೂ ಸಹ ಬಹಿರಂಗ ಶಕ್ತಿ, ನಮ್ಮ ದೇಹವೂ ಸಹ ಬಹಿರಂಗ ಶಕ್ತಿ. ನಮ್ಗೆ ಏನ್ ಅನ್ಸ್ಬಿಡುತ್ತೆ, ಈ ಒಂದು ದೇಹ ಬಂದಿರೋದು ಪ್ರಕೃತಿಯಿಂದ ಅಂತ ಅಲ್ವಾ. ಆದ್ರೆ ಭಗವಂತ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ, ಅವರು ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ, ನನ್ನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಒಂದು ಉಪಮೇಯವನ್ನ ಕೊಡ್ತಾರೆ ಭಗವದ್ಗೀತೆಯಲ್ಲಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹರೇ ಕೃಷ್ಣ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನಮ್ಗೆ ದೇಹ ನೋಡಿದ್ರೆ ಪ್ರಕೃತಿಯಿಂದ ಬಂದಿದೆ ಅಂತ ಅನ್ಸುತ್ತೆ. ಅದನ್ನ ಇಲ್ಲ ಅಂತ ಅರ್ಥ ಮಾಡಿಸ್ಲಿಕ್ಕೆ ಪ್ರಭುಪಾದರು ಒಂದು ಸಾಮ್ಯತೆಯನ್ನ ಕೊಡ್ತಾರೆ. ಯಾವ್ದದು, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹರೇ ಕೃಷ್ಣ, ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಆನ್ಸರ್ ಗೊತ್ತಿಲ್ಲ ಅದಕ್ಕೆ. ಟ್ರೈ ಮಾಡಿ ಗೀತಾ ಮಾತಾಜಿ, ನೀವು ಬರ್ದಿರ್ಬೋದು, ಎಕ್ಸಾಮ್ ಅಲ್ಲೂ ಸಹ ಕ್ವಶನ್ ಕೇಳಿರ್ತಾರೆ 3rd ಮಾಡ್ಯೂಲ್ ಅಲ್ಲಿ. ಹರೇ ಕೃಷ್ಣ. ಇವಾಗ ಒಂದು ಅಕ್ಕಿ ಒಂದು ರಾಶಿ ಇರುತ್ತೆ ಅನ್ಕೊಳ್ಳಿ. ಅಕ್ಕಿ ರಾಶಿಯಿಂದ ಚೇಳಿನ ಮರಿಗಳು ಹೊರಗಡೆ ಬಂದ್ರೆ, ಸೊ ತುಂಬಾ ಬುದ್ಧಿ ಕಡಿಮೆ ಇರೋರು ಏನ್ ಯೋಚನೆ ಮಾಡ್ತಾರೆ, ಓ ಈ ಅಕ್ಕಿನೇ ಈ ಚೇಳಿನ ಮರಿಗಳಿಗೆ ಜನ್ಮವನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಅವಾಗ ಅದನ್ನ ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ, ಸರಿ ಅಂತ ಅನ್ಸುತ್ತಾ? ಇಲ್ಲ. ಇಲ್ಲ ಮಾತಾಜಿ, ತಪ್ಪು. ಅಕ್ಕಿ ಅಂದ್ರೆ ರೈಸ್, ಅನ್ನ ಮಾಡ್ಕೋತೀವಲ್ಲ ಅದು ಅಕ್ಕಿ. ಆ ಅಕ್ಕಿಯಿಂದ ಆ ಚೇಳಿನ ಮರಿಗಳು ಬಂದ್ರೆ ಅದು ಸಾಧ್ಯ ಇದೆಯಾ? ಇಲ್ಲ. ಮತ್ತೆ ಕಾಣಿಸ್ತಿದೆಯಲ್ಲ ನಮ್ಗೆ ಅಲ್ಲಿ, ಅಕ್ಕಿ ಒಂದು ರಾಶಿಯಿಂದನೇ ಅದು ಬರ್ತಾ ಇರೋದು ಚೇಳಿನ ಮರಿಗಳೆಲ್ಲ. ಅಕ್ಕಿ ರಾಶಿಯಲ್ಲಿ ಚೇಳು ಮೊಟ್ಟೆ ಇಟ್ಟಿರುತ್ತೆ ಮಾತಾಜಿ, ಅಲ್ವಾ. ತಾಯಿ ಚೇಳು ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಅಲ್ವಾ. ಸೊ ಆ ಮೊಟ್ಟೆ ಇಲ್ದಲೇ ಇದ್ರೆ ಆ ಚೇಳಿನ ಮರಿಗಳು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಬುದ್ಧಿ ಇಲ್ದಲೇ ಇರೋರು ಏನ್ ಯೋಚನೆ ಮಾಡ್ತಾರೆ, ಓ ಈ ಅಕ್ಕಿಯಿಂದನೇ ಈ ಚೇಳುಗಳು ಹೊರಗಡೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ ಬುದ್ಧಿ ಕಡಿಮೆ ಇರೋರು ಏನ್ ಯೋಚನೆ ಮಾಡ್ತಾರೆ, ಈ ಪ್ರಕೃತಿಯಿಂದನೇ ಎಲ್ಲ ಜೀವರಾಶಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಆದ್ರೆ ಆ ಬೀಜವನ್ನ ಕೊಡ್ತಿರೋರು ಯಾರು, ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ. ಸೊ ದೇವೋತ್ತಮ ಪರಮ ಪುರುಷ ತಂದೆ ಅವರು ಪ್ರಕೃತಿಯನ್ನ ಗರ್ಭಧರಿಸೋ ತರ ಮಾಡ್ತಾರೆ ಅಲ್ವಾ. ಗರ್ಭಧರಿಸೋ ತರ ಮಾಡಿ ಈ ಒಂದು 84 ಲಕ್ಷ ಜೀವರಾಶಿಗಳ ಒಂದು ಸೃಷ್ಟಿಗೆ ಅವರೇ ಕಾರಣಕರ್ತರು, ಅವರೇ ಮೂಲ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಪ್ರಭುಪಾದ್ರೂ ಸಹ ನಮ್ಗೆ ಅದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಕ್ಷೇತ್ರ ಅಂದ್ರೆ ನಮ್ಮ ದೇಹ, ಕ್ಷೇತ್ರಜ್ಞ ಅಂತಂದ್ರೆ ಎಷ್ಟ್ ಜನ ಅಂತ ನಾವು ತಿಳ್ಕೊಂಡ್ವಿ? ಎಷ್ಟ್ ಜನ? ಇಬ್ರು ಕ್ಷೇತ್ರಜ್ಞ, 2 ಕ್ಷೇತ್ರಜ್ಞ, ಆತ್ಮ ಮತ್ತೆ ಪರಮಾತ್ಮ. ಇಬ್ರು ಕ್ಷೇತ್ರಜ್ಞ. ಅಲ್ಲಿ ಯಾರ್ಯಾರು? ಆತ್ಮ ಮತ್ತೆ ಪರಮಾತ್ಮ. ಆದ್ರೆ ಇಬ್ರು ಒಂದೇನಾ? ಇಬ್ರು ಲೆವೆಲ್ ಇಲ್ಲ. ಇಲ್ಲ, ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ. ಕ್ಷೇತ್ರನಿಗೂ ಇಬ್ರು ಕ್ಷೇತ್ರಜ್ಞರಿಗೂ ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ. ಮತ್ತೆ ನಮ್ಗೆ ಇಲ್ಲಿ ದೇಹವನ್ನ ನಾವು ಏನ್ ಅನ್ಕೊಂಡಿದೀವಿ, ನಮ್ದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಮ್ದ ಈ ದೇಹ? ಇಲ್ಲ. ಇಲ್ಲ. ಮತ್ತೆ ಯಾರ್ದು? ಎಲ್ಲ ಭಗವಂತ ನೀಡಿದ್ದು. ಎಲ್ಲ ಭಗವಂತಂದೆ ಅಲ್ವಾ. ನಾವ್ ಇವಾಗ ಒಂದು ಬಾಡಿಗೆ ಮನೆಗೆ ಹೋಗಿ ಇದ್ದಾಗ
ನಮ್ಗೆ ಏನ್ ಅನ್ಸುತ್ತೆ, ಆ ಮನೆ ಓನರ್ ನಾವೇ ಅಂತ ಅನ್ಕೋತಾ ಇರ್ತೀವಿ. ಆದ್ರೆ ನಿಜವಾದ ಓನರ್ ಯಾರು? ಆ ಮನೆ ಓನರ್ ಇರ್ತಾನೆ. ಆ ಮನೆ ಓನರು ನಿಜವಾದ ಓನರ್ ಅಲ್ವಾ? ನಾವು ಬರೇ ಅಲ್ಲಿ ತಾತ್ಕಾಲಿಕವಾಗಿ ಇರ್ತೀವಿ. ಆಗ ನಿಜವಾದ ಓನರ್ ಬಂದು, ಈಗ ಹೊರಗಡೆ ಹೋಗಿ ನೀವು ಮನೆಯಿಂದ ನಾನು ನಿಮ್ ಅಡ್ವಾನ್ಸ್ ವಾಪಸ್ ಕೊಡ್ತೀನಿ ಅಂದ್ರೆ ನಾವು ಇಮಿಡಿಯೇಟ್ ಖಾಲಿ ಮಾಡ್ಬೇಕು ಅಲ್ವಾ? ಅದೇ ತರನೇ ಇಲ್ಲಿನೂ ಅಷ್ಟೇ. ನಮ್ಮ ದೇಹವನ್ನ ನಮ್ಗೆ ಭಗವಂತ ಇಷ್ಟ ಅವಧಿ ಇದೆ, ಅದಾದ್ಮೇಲೆ ನೀವು ಖಾಲಿ ಮಾಡ್ಬೇಕಂದ್ರೆ ನಾವು ಖಾಲಿ ಮಾಡ್ತಾ ಇರ್ಬೇಕು. ಇಲ್ಲ ಇಲ್ಲ ಭಗವಂತ ನನಗೆ ಇದೊಂದು ಆಸೆ ಇದೆ, ಇದೊಂದು ನೆರವೇರಿಸ್ಕೊಂಡ್ಬಿಡ್ತೀನಿ, ಇಲ್ಲ ನನ್ನ ಮಗಳ ಮದ್ವೆ ಮಾಡ್ಬೇಕು ಅದಾದ್ಮೇಲೆ ಹೋಗ್ತೀನಿ, ಅಥವಾ ನನಗೆ ಇದೊಂದು ಮನೆ ಕಟ್ಟಿಸ್ಬೇಕಂತ ಆಸೆ ಇದೆ, ಇದಾದ್ಮೇಲೆ ನಾನು ಜಾಗ ಖಾಲಿ ಮಾಡ್ತೀನಿ ಅಂದ್ರೆ ಅವಾಗ ಅಂದ್ರೆ ಭಗವಂತ ಒಪ್ಕೋತಾರ? ಇಲ್ಲ. 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 ಅವರು ನಿಜವಾದ ಒಡೆಯ ಅಲ್ವಾ? ಅವ್ರು ಯಾವಾಗ ಏನ್ ಇಚ್ಛೆ ಪಟ್ಟಿ ಅವ್ರು ನಮ್ಗೆ ಆ ಒಂದು ಆಜ್ಞೆಯನ್ನ ಕೊಡ್ತಾರೋ ನಾವು ಅದನ್ನ ಪಾಲನೆ ಮಾಡ್ಲೇಬೇಕು, ನಾವು ಹೊರಗಡೆ ಬರ್ಲೇಬೇಕು. ಅದನ್ನ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಉದಾಹರಣೆಗೆ ನಾವು ಒಂದು ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ವಾಸ ಮಾಡಬಹುದು, ಆದ್ರೆ ಮನೆಯ ಒಡೆಯನೇ ಅದರ ನಿಜವಾದ ಸ್ವಾಮಿ. ಸೊ ಅದೇ ಪ್ರಕಾರ ಈ ಭೌತಿಕ ಪ್ರಪಂಚ, ನಮ್ಮ ದೇಹ ಬಂದಿರೋದು ಎಷ್ಟು ಅಂಶಗಳಿಂದ ಆಗಿದೆ? ನಮ್ಮ ದೇಹ 24 ಅಂಶಗಳಿಂದ ಆಗಿದೆ. ಆ 24 ಅಂಶಗಳು ಯಾವುದು? ಅದೇ ಪ್ರಕೃತಿ ಅಲ್ವಾ? ಪಂಚಮಹಾಭೂತಗಳು ಅದೇ ಪ್ರಕೃತಿ ಅಲ್ವಾ? ಸೊ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಲ್ವಾ? ಸೂಕ್ಷ್ಮ ಶರೀರ 3 ಅಂಶಗಳಿಂದ ಆಗಿದೆ. ಮತ್ತೆ ಪ್ರಧಾನ ಇದೇನೆ 24 ಅಂಶಗಳು ಅಲ್ವಾ? ಕರ್ಮೇಂದ್ರಿಯಗಳು ಇದೆಲ್ಲ ಸೇರಿ 24 ಅಂಶ. ಆದ್ರೆ ಆ ಒಂದು ಪ್ರಕೃತಿಗೂ ಸಹ ಹೇಳ್ತಾ ಇರೋದು ಯಾರು? ನಿರ್ದೇಶನವನ್ನ ಕೊಡ್ತಾ ಇರೋದು ದೇವೋತ್ತಮ ಪರಮ ಪುರುಷನ್ ಅಲ್ವಾ? ಅದಕ್ಕೆ ಅವ್ರನ್ನ ಸರ್ವಾಧ್ಯಕ್ಷ ಅಂತ ಕರೀತಾರೆ. ಅದಕ್ಕೇನೆ ಭಗವಂತನೂ ಸಹ ಭಗವದ್ಗೀತೆಯಲ್ಲಿ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾರೆ. ನನ್ನ ಅಧ್ಯಕ್ಷತೆಯನ್ನೇ ಈ ಪ್ರಕೃತಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಎಲ್ಲವೂ ಪ್ರತಿಯೊಂದು ಈ 84 ಲಕ್ಷ ಜೀವರಾಶಿಗಳನ್ನು ಸಹ ಬರ್ತಾ ಇರೋದು ಪ್ರಕೃತಿಯಿಂದನೇ. ಆದ್ರೆ ದೇವೋತ್ತಮ ಪರಮ ಪುರುಷನೇ ತಂದೆ, ಅಹಂ ಬೀಜ ಪ್ರದಪಿತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ನಮ್ಗೆ ನೆಕ್ಸ್ಟ್ ಏನ್ ಡೌಟ್ ಬರುತ್ತೆ? ದೇವೋತ್ತಮ ಪರಮ ಪುರುಷನ ಮಕ್ಕಳನ್ನ ನಾವು, ಹಾಗಾದ್ರೆ ನಾವಿಲ್ಲಿ ಯಾಕೆ ಕಷ್ಟ ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ರೆ, ಅಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಚಷ್ಟಾನೇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಲ್ವಾ? ಏನ್ ಮಾಡ್ಲಿಕ್ಕಾಗಲ್ಲ, ನಾವ್ ಇಚ್ಛೆ ಪಟ್ವಿ. ನಾವು ಭಗವಂತನಿಂದ ದೂರ ಬಂದು ನಾವು ಸ್ವತಂತ್ರವಾಗಿ ಎಲ್ಲವನ್ನ ಅನುಭವಿಸ್ಬೇಕಂತ ಇಚ್ಛೆ ಪಟ್ಟಿದ್ ನಾವು ಅಲ್ವಾ? ಅದಕ್ಕೇನೆ ನಾವು ಈ ಮನಸ್ಸನ್ನು ಸೇರಿಸ್ಕೊಂಡು 6 ಇಂದ್ರಿಯಗಳೊಂದಿಗೆ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಕರ್ಷತಿ ಅಂತ ಹೇಳ್ತಾ ಇದಾರೆ. ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ. ಇಲ್ಲಾಂದ್ರೆ ನಮ್ಗೆ ಈ ಕಷ್ಟ ಪಡೋ ಅಗತ್ಯನೇ ಇರ್ಲಿಲ್ಲ. ನಾವು ಭಗವಂತನ ಜೊತೆ, ಭಗವಂತನ ಲೋಕದಲ್ಲಿ ಸಂತೋಷವಾಗಿ ನಾವು ಇರಬಹುದಾಗಿತ್ತು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಆದ್ರೆ ನಾವಿಲ್ಲಿ ಕರ್ಷತಿ ಕಷ್ಟ ಪಡ್ತಾ ಇದೀವಿ ನಾವು. ಸೊ ಮತ್ತೆ ಈ ಒಂದು ನೋಡಿ, ಭಗವಂತರ ಇದೊಂದು ತುಂಬಾ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೋಬೇಕಾದ್ರು. ಭಗವಂತರ ವಿಭಿನ್ನಾಂಶನಾದ ಜೀವಿಯು ಈ ಲೌಕಿಕ ಪ್ರಪಂಚದ ಉತ್ಪತ್ತಿ ಅಲ್ಲ ಅಲ್ವಾ? ಈ ಶರೀರ ಬಂದಿರೋದು ಈ ಭೌತಿಕ ಪ್ರಪಂಚದಿಂದ. ನಮ್ಮ ಆತ್ಮ ಈ ಭೌತಿಕ ಪ್ರಪಂಚದಿಂದ ಬಂದಿದ್ಯಾ? ಇಲ್ಲ. ಇಲ್ಲ. ಮತ್ತೆ ಭಗವಂತನ ಪರಾಶಕ್ತಿ, ಭಗವಂತನ ವಿಭಿನ್ನ ಅಂಶಗಳು ನಾವು ಅಲ್ವಾ? ಭಗವಂತನ ಅಂಶನೇ, ಆದ್ರೆ ತುಂಬಾ ವ್ಯತ್ಯಾಸ ಇದೆ. ಅವರು ವಿಭು, ನಾವು ಅಣು ಅಲ್ವಾ? ಅಷ್ಟು ವ್ಯತ್ಯಾಸ ಇದೆ. ನಾವು ವಿಭಿನ್ನ ಅಂಶ. ಆದ್ರೆ ಆ ವಿಷ್ಣು ರಾಮ ಅಂತ ಏನೆಲ್ಲ ನಾವು ಕೇಳ್ತೀವಿ, ಆ ವಿಷ್ಣು ತತ್ವ ಅಂತ ಹೇಳ್ತೀವೋ ಅದು ಭಗವಂತನ ಸ್ವ ಅಂಶ ವಿಸ್ತರಣೆ. ಭಗವಂತನಷ್ಟೇ ಶಕ್ತಿ ಇದೆ ಅವ್ರಿಗೆ. ಇವಾಗ ಒಂದು ಕ್ಯಾಂಡಲ್ ಇಂದ ಇನ್ನೊಂದು ಕ್ಯಾಂಡಲ್ ಅನ್ನ ಹಚ್ಚಿದ್ರೆ ಆ ಫಸ್ಟ್ ಕ್ಯಾಂಡಲ್ ಮತ್ತೆ ಸೆಕೆಂಡ್ ಕ್ಯಾಂಡಲ್ಗೂ ಆ ಉರಿಯೋ ಒಂದು ಬೆಳಕಲ್ಲಿ ಆಗ್ಲಿ, ಆ ಶಾಖದಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತಾ? ಇಲ್ಲ. ಇಲ್ಲ. ಎರಡನ್ನೂ ಸಹ ಒಂದೇ ಪ್ರಕಾಶವನ್ನ ಕೊಡುತ್ತೆ ಅಲ್ವಾ? ಅದಕ್ಕೆ ಅವರೆಲ್ಲರನ್ನೂ ಸಹ ಆ ವಿಷ್ಣು ತತ್ವ ಅಂತ ನಾವ್ ಏನೆಲ್ಲ ಕರಿತೀವಿ, ಆ 24 ಕೇಶವನಾಮ, ಅವರೆಲ್ಲರನ್ನೂ ಸಹ ಭಗವಂತನ ಸ್ವ ಅಂಶ ವಿಸ್ತರಣೆ. ಭಗವಂತನಷ್ಟೇ ಶಕ್ತಿ ಅವ್ರಿಗಿದೆ. ಆದ್ರೆ ನಾವೆಲ್ಲನೂ ಸಹ ವಿಭಿನ್ನ ಅಂಶ. ಅವ್ರು ಬೆಂಕಿ ಆದ್ರೆ ನಾವು ಕಿಡಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಮನ್ನ ನಾವು ಇಲ್ಲಿ ಯೋಚನೆ ಮಾಡ್ಕೊಂಡ್ರೆ ನಮ್ಮ ವೆಹಿಕಲ್ ಏನಿದೆ ಇದು ಮಾತ್ರ ಪ್ರಕೃತಿಯಿಂದ ಬಂದಿದೆ, ಆದ್ರೆ ನಾವು ಆ ಭಗವಂತನಿಂದ ನೇರವಾಗಿ ನಾವು ಬಂದಿದೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೇನೆ ಭಗವಂತನೇ ಎಲ್ಲದರ ಮೂಲ. ಈ ಪ್ರಕೃತಿ ಅಂದ್ರೆ ಈ ಒಂದು ಶರೀರಕ್ಕೆ ಆಗ್ಲಿ ನಮ್ಮ ಆತ್ಮಕ್ಕೆ ಆಗ್ಲಿ ಅವರೇ ಮೂಲ. ಸೊ ಅದಕ್ಕೆ ಅವ್ರನ್ನ ಇಲ್ಲಿ ಆತ್ಮ ಮೂಲ ಅಂತ ಹೇಳ್ಬಿಟ್ಟು ವರ್ಣಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದರ ಮೂಲ ಆಕಾರ ಭಗವಂತ. ಸೊ ಮತ್ತೆ ಭಗವಂತ ಇಲ್ಲಿ ಇನ್ನ ಒಂದು ಶ್ಲೋಕದಲ್ಲೂ ಸಹ ಅವರು ಹೇಳ್ತಾ ಇದ್ದಾರೆ, ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಃ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜ ಪ್ರದಪಿತ. ನಾನೇ ಬೀಜವನ್ನ ಕೊಡ್ತಾ ಇರುವಂತಹ ತಂದೆ ಅಲ್ವಾ? ಮತ್ತೆ ಪ್ರಕೃತಿ, ಆ ಪ್ರಕೃತಿ ಬಂದು ತಾಯಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಹೇ ಕುಂತಿ ಪುತ್ರನೇ, ಎಲ್ಲ ಜೀವ ಜಾತಿಗಳಲ್ಲಿ ಬರುವ ಸಕಲ ಜೀವರಾಶಿಗಳಿಗೆ ಈ ಲೌಕಿಕ ಪ್ರಕೃತಿಯಲ್ಲಿ ಜನ್ಮ ತಳೆಯಲು ಅವಕಾಶ ನೀಡುವ ಬೀಜಪ್ರದ ತಂದೆಯೇ ನಾನು ಅಂತ ಹೇಳ್ತಾ ಇದ್ದಾರೆ. ಈ 84 ಲಕ್ಷ ಜೀವರಾಶಿಗಳಿಗೆ ತಂದೆ ಅವರೇನೆ. ಹಾಗಾದ್ರೆ ನಾವು ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದೀವಿ?
ಮನಶ್ಶಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಆದ್ರೆ ನಮ್ಗೆ ಬೇರೆ ಬೇರೆ ಇಚ್ಛೆ ಇರೋದ್ರಿಂದ ನಾವಿಲ್ಲಿ ಈ ಒಂದು ದೇಹವನ್ನ ಪಡ್ಕೊಂಡು ಅದ್ರ ಜೊತೆ ಈ ಇಂದ್ರಿಯಗಳನ್ನ ಪಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಕರ್ಷತಿ ಇಲ್ಲಿ ಉಳಿಲಿಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಲೌಕಿಕ ಪ್ರಪಂಚದಿಂದ ನಾವು ಬಿಡುಗಡೆ ಹೊಂದಬೇಕು. ಅದಕ್ಕೋಸ್ಕರ ಇರೋದು ಒಂದೇ ಒಂದು ಮಾರ್ಗ ಅಲ್ವಾ, ಅದು ಕಲಿಯುಗದಲ್ಲಿ ಇರುವಂತದ್ದು ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯತ ಅಲ್ವಾ. ಸೊ ಅದಕ್ಕೆ ನಾವು ಆ ಭಗವಂತನ ಆ ಒಂದು ನಾಮಕ್ಕೆ ನಾವು ಶರಣಾಗ್ಬೇಕು ಅಲ್ವಾ. ನಾಮ ಪ್ರಭುವಿಗೆ ನಾವು ಶರಣಾದ್ರೆ ಏನಾಗುತ್ತೆ, ನಾವು ಒಂದು ಈ ಭೌತಿಕ ಪ್ರಪಂಚದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದನ್ನ ಗಜೇಂದ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವರು ನಮಃ, ನಾನು ಶರಣಾಗ್ತಾ ಇದ್ದೀನಿ, ನೀನೇ ನನ್ನನ್ನ ಕಾಪಾಡ್ಬೇಕು ಅಂತ ಗಜೇಂದ್ರನಿಗೆ ಅರ್ಥ ಆಯ್ತು. ಸೊ ಅದೇ ತರನೇ ನಾವು ಸಹ ಭಗವಂತನಿಗೆ ಗೌರವ ಪೂರ್ವಕ ನಮಸ್ಕಾರಗಳನ್ನ ನಾವು ಅರ್ಪಿಸ್ಬೇಕು. ಭಗವಂತ ನಮ್ಮನ್ನ ನಾವು ಪರಿಪೂರ್ಣವಾಗಿ ಶರಣಾಗತರಾದ್ರೆ ಅವ್ರು ನಮ್ಮನ್ನ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಭಗವಂತನೇ ಅಲ್ವಾ. ಸೊ ನಾವಂತಹ ಒಂದು ಹಂತಕ್ಕೆ ನಾವು ಬರ್ಬೇಕಾಗತ್ತೆ, ಆ ಶರಣಾಗತಿ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ಇಲ್ಲಿಗೆ ನಾನು ಇವತ್ತು ಒಂದೇ ಒಂದು ಶ್ಲೋಕ ಮಾಡ್ಲಿಕ್ಕಾಯ್ತು. 14ನೇ ಶ್ಲೋಕವನ್ನ ಮುಂದಿನ ವಾರ ತಿಳ್ಕೊಳ್ಳೋಣಂತೆ. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ಸೊ ಗಜೇಂದ್ರ ಸ್ತುತಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ಸೊ ಗುರುದೇವ್ ಕಿ ಜೈ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಪ್ರತಿಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾ